ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ಮಾತುಕತೆ ಎಂದಿನಂತೆ ರೈತರ ಮತ್ತು ಕೇಂದ್ರ ಸರ್ಕಾರದ ಮಾತುಕತೆಯ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೆ ಇವತ್ತಿನ ಸಂವಾದವನ್ನು ಕೂಡ ರೈತರ ಪರವಾಗಿ ಮತ್ತು ಏನು ಇವತ್ತಿನ ಸಂಧಾನ ಮಾತುಕತೆ ನಡೀತಿದೆ ಈ ವಿಚಾರವಾಗಿ ಇವತ್ತಿನ ನಾವು ಸಂವಾದವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇಬ್ಬರು ರೈತ ಮುಖಂಡರುಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಇಬ್ಬರು ರೈತ ಮುಖಂಡರನ್ನು ಒಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರನ್ನು ಮತ್ತು ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಒಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಅದೇ ರೀತಿ ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ವೀಕ್ಷಕರೇ, ಇವತ್ತಿನ ಏನು 10ನೇ ಸುತ್ತಿನ ಮಾತುಕತೆ ಇವತ್ತು ದಿಲ್ಲಿಯಲ್ಲಿ ನಡೆದಿತ್ತು. ರೈತರ ಏನು ದಿಲ್ಲಿಯಲ್ಲಿ ಕಳೆದ 56 ದಿನಗಳಿಂದ, ಇವತ್ತು 56ನೇ ದಿನ, 56 ದಿನಗಳಿಂದ ನಡೀತಾ ಇರುವಂಥ ಒಂದು ಐತಿಹಾಸಿಕ ಚಳವಳಿ. ಕೇಂದ್ರ ಸರ್ಕಾರ ಏನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಂಥ 3 ಕೃಷಿ ಮಸೂದೆಗಳನ್ನು ವಾಪಸ್ ಪಡೆಯಬೇಕು ಅನ್ನುವಂಥ ಒಂದು ಒತ್ತಾಯ ಇಟ್ಕೊಂಡು ಕಳೆದ 55 ದಿವಸಗಳಿಂದ ದೇಶವ್ಯಾಪಿಯಿಂದ ಸುಮಾರು 30ಕ್ಕೂ ಹೆಚ್ಚಿನ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ದಿಲ್ಲಿಯ ಗಡಿಯಲ್ಲಿ ನಡೆಸ್ತಾ ಇದ್ವು. ಸೊ ಈವರೆಗೆ 9 ಮಾತುಕತೆಗಳು ನಡೆದಿತ್ತು. ಎಲ್ಲ 9 ಮಾತುಕತೆಗಳು ಕೂಡ ವಿಫಲವಾಗಿತ್ತು. ಇವತ್ತು 10ನೇ ಸುತ್ತಿನ ಮಾತುಕತೆ ನಡೆದಿತ್ತು. ಕೇಂದ್ರದ ಪರವಾಗಿ ಕೇಂದ್ರ ಕೃಷಿ ಸಚಿವರು, ವಾಣಿಜ್ಯ ಸಚಿವರು ಜೊತೆಗೆ ಸುಮಾರು 40 ರೈತ ಸಂಘಟನೆಗಳ ಪ್ರತಿನಿಧಿಗಳು ಈ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಇವತ್ತಿನ ಮಾತುಕತೆ ಕೂಡ ಅದೇನು ದೊಡ್ಡ ಮಟ್ಟದಲ್ಲಿ ಫಲಪ್ರದವಾಗಿಲ್ಲ. ನಿರೀಕ್ಷೆಯಂತೆ ಏನು 9ನೇ ಸುತ್ತಿನ ಮಾತುಕತೆ ಆಗುವಾಗಲೇ ಒಂದು ಮಟ್ಟಿಗೆ ಸ್ಪಷ್ಟವಾಗಿತ್ತು, ಏನು ಮುಂದಿನ ಯಾವ ಮಾತುಕತೆಗಳು ಕೂಡ ಅಷ್ಟೊಂದು ಮಟ್ಟಿಗೆ ಫಲಪ್ರದವಾಗೋ ಸಾಧ್ಯತೆಗಳಿಲ್ಲ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ರೈತರು ತಮ್ಮ ಪಟ್ಟನ್ನು ಸಡಿಲಿಸಲಿಕ್ಕೆ ತಯಾರಿಲ್ಲ. ಭಾರಿ ಸ್ಪಷ್ಟವಾದಂಥ ಒಂದು ನಿಲುವು ಅಥವಾ ನಿರ್ಧಾರವನ್ನು ಅವರು ಈ ಮೊದಲೇ ತೆಕ್ಕೊಂಡಿದ್ದಾರೆ. 3 ಕಾಯ್ದೆಗಳನ್ನು ಕೂಡ ವಾಪಸ್ ಪಡೆಯಬೇಕು, ಇದು ಮಾತ್ರ ನಮ್ಮ ಆಗ್ರಹ. ಇದನ್ನು ತಿದ್ದುಪಡಿ ಮಾಡುವುದು ಅಥವಾ ಸಮಿತಿ ನೇಮಕ ಮಾಡುವುದು ಇದ್ಯಾವುದಕ್ಕೆ ಕೂಡ ನಾವು ಒಪ್ಪುವುದಿಲ್ಲ ಅಂತ. ಸೊ ಇವತ್ತು ಕೂಡ ಅದೇ ಬೇಡಿಕೆಯನ್ನು ಏನು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಮುಂದೆ ಈ ರೈತ ಸಂಘಟನೆಗಳು ಇಟ್ಟಿವೆ. ಸೊ ಆದರೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಈ ಏನು ರೈತರ ಈ ಬೇಡಿಕೆಯನ್ನು ಸಮ್ಮತಿಸಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಇಬ್ಬರ ನಡುವೆ ಕೂಡ ಒಂಥರ ಏನು ಜಿದ್ದಾಜಿದ್ದಿ ಕಾಣಿಸ್ತಾ ಉಂಟು. ಯಾಕಂದರೆ ಕಳೆದ 3-4 ಸಭೆಗಳಲ್ಲಿ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ಕಡೆ ಏನು ಬಾರಿ ಖಡಕ್ಕಾಗಿ ಅನೇಕ ಬಾರಿ ಮತ್ತೆ ಪುನರುಪಯೋಗಿ ಹೇಳಿತ್ತು, ನಾವು ಯಾವುದೇ ಕಾರಣಕ್ಕೂ ಕೂಡ ಈ 3 ಕೃಷಿ ಕಾಯ್ದೆಗಳನ್ನು ಸಂಪೂರ್ಣವಾಗಿ ವಾಪಸ್ ಪಡೆಯುವುದಿಲ್ಲ ಅಂತ. ಆದರೆ ರೈತ ಸಂಘಟನೆಗಳು ಕೂಡ ನಾವು ಕೂಡ ನಮ್ಮ ಪ್ರತಿಭಟನೆಯನ್ನು ಯಾವುದೇ ಕಾರಣಕ್ಕಾಗಿ ಕೂಡ ಹಿಂಪಡೆಯುವುದಿಲ್ಲ, ಅನ್ಲೆಸ್ 3 ಕಾಯ್ದೆಗಳನ್ನು ಕೂಡ ಹಿಂಪಡೆದರೆ ಮಾತ್ರ. ಸರ್ಕಾರ ಯಾವುದೇ ಏನು ಷರತ್ತುಗಳಿಲ್ಲದೆ 3 ಕಾಯ್ದೆಗಳನ್ನು ಹಿಂಪಡೆದರೆ ಮಾತ್ರ ನಮ್ಮ ಈ ಒಂದು ಪ್ರತಿಭಟನೆಯನ್ನು ಹಿಂಪಡೆಯುತ್ತೇವೆ ಅಂತ. ಆದರೆ ಇವತ್ತು ಕೂಡ ಅದೇ ರೀತಿಯ ಬೇಡಿಕೆಯನ್ನು ರೈತ ಸಂಘಟನೆಗಳು ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಇರಿಸಿದೆ. ಆದರೆ ತಕ್ಕ ಮಟ್ಟಿಗೆ ಇವತ್ತು ಒಸ್ವಾಲ್ಡ್ ಅವರೇ, ಪ್ರೇಮ್ನಾಥ್ ಶೆಟ್ಟಿ ಅವರೇ, ಏನು ಸರ್ಕಾರ ಒಂದು ಏನು ಸಣ್ಣ ತನ್ನ ಏನು ಬಿಗಿಬಟ್ಟನ್ನು ಸ್ವಲ್ಪ ಸಡಿಲಿಸಿದೆ. ನಾವು ಬೇಕಿದ್ದರೆ ಈ ಒಂದು ಏನು ಕಾಯ್ದೆಗಳನ್ನು 1 ವರ್ಷದ ಮಟ್ಟಿಗೆ ಅಮಾನತಿನಲ್ಲಿ ಇಟ್ಕೊಳ್ತೇವೆ, ಆನಂತರ ಏನು ನಾವು ಜಾರಿಗೆ ತರ್ತೀವಿ, ನಾವು ಸಮಿತಿ ನೇಮಕ ಮಾಡ್ತೇವೆ, ಆ ಸಮಿತಿಯಲ್ಲಿ ರೈತರ ಸಂಘಟನೆಯವರು ಇರ್ತಾರೆ, ರೈತರ ಪ್ರತಿನಿಧಿಗಳು ಇರ್ತಾರೆ, ಕೇಂದ್ರದ ಪ್ರತಿನಿಧಿಗಳು ಇರ್ತಾರೆ, ಆಮೇಲೆ ಸಮಾಲೋಚನೆ ಮಾಡಿ ಆನಂತರ ನಿರ್ಧಾರಕ್ಕೆ ಬರುವ ಅಂತ ಒಂದು ಪ್ರಪೋಸಲ್ ಅನ್ನು ಇವತ್ತು ಇಟ್ಟಿದ್ದಾರೆ. ಆದರೆ ರೈತರು ಅದನ್ನು ಕೂಡ ಒಪ್ಪಲಿಲ್ಲ. ನಮ್ಮದು ಏಕಮೇವ ಬೇಡಿಕೆ ನೇರವಾಗಿ ಈ ಒಂದು ಕಾಯ್ದೆಯನ್ನು ವಾಪಸ್ ಪಡೆಯಬೇಕು ಅಂತ. ಸೊ ಹಾಗಾಗಿ ಏನು ಹಗ್ಗಜಗ್ಗಾಟ ಮತ್ತೆ ಮುಂದುವರಿದಿದೆ. ಸೊ ಈ ನಡುವೆ ಭಾರಿ ಪ್ರಮುಖ 2 ವಿಚಾರಗಳನ್ನು ನಾನು ಮಾತನಾಡಿ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರ್ತೇನೆ. ಅನೇಕ ಏನು ಅಂದರೆ ಕಳೆದ ನಾನು ಈಗಾಗಲೇ ಹೇಳಿದೆ 55 ದಿವಸಗಳಿಂದ ಈ ಪ್ರತಿಭಟನೆ ನಡೀತಾ ಉಂಟು. ಇವತ್ತು 56ನೇ ದಿವಸ. ಆರಂಭದಲ್ಲಿ ಏನು ಮಾಡಿದ್ರು, ಈ ಒಂದು ಪ್ರತಿಭಟನೆ ರೈತರು ಏನು ಪ್ರತಿಭಟನೆ ಆರಂಭಿಸಿದಾಗ ಅದು ಮುಸ್ಲಿಮರು, ಅದು CAA ಹೋರಾಟಗಾರರು, ಅದು ಕಾಂಗ್ರೆಸ್ಸಿಗರು, ಅದು ಅರ್ಬನ್ ನಕ್ಸಲಿಯರು, ಅವರು ರೈತರೆಲ್ಲ ಅವರ ಕಾರಲ್ಲಿ ಬರ್ತಾರೆ, ಅವರು ಜೀಪಲ್ಲಿ ಬರ್ತಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಆರಂಭಿಸಿದರು. ಆನಂತರ ಅರಿವಾಯಿತು ಇದು ನೈಜ ರೈತರದೇ ಪ್ರತಿಭಟನೆ, ರೈತರನ್ನು ಈ ರೀತಿ ಅಪಪ್ರಚಾರ ಮಾಡಿ ಅವರನ್ನು ಅಪಮೌಲ್ಯ ಮಾಡಿ ಈ ಒಂದು ಪ್ರತಿಭಟನೆ ಜಾಗದಿಂದ ಎಬ್ಬಿಸಲಿಕ್ಕೆ ಆಗೋದಿಲ್ಲ ಅಂತ ಒಂದು. ಆನಂತರ ಕೇಂದ್ರ ಸರ್ಕಾರ ಒಂದೊಂದೇ ಹಂತವಾಗಿ ಅವರ ಜೊತೆಗೆ ಮಾತುಕತೆಗೆ ಆರಂಭಿಸಿತ್ತು.
ಯಾವತ್ತು ಇವರು ರೈತರಲ್ಲ ಅಂತ ಹೇಳಿತ್ತು, ಆನಂತರ ಹೌದಪ್ಪ ಇವರು ರೈತರೇ, ಇವ್ರ ಜೊತೆಗೆ ಮಾತುಕತೆ ಮಾಡುವ ಅಂತ ಬಂತು. ಸೊ ಇವತ್ತು 10ನೇ ರೌಂಡ್ ಮಾತುಕತೆ ನಡೆದಿದೆ. ಈ ಮಧ್ಯೆ ಇವತ್ತು ಬಹುಮುಖ್ಯವಾದ 2 ವಿಚಾರಗಳು ಇವತ್ತು. ಒಂದು, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ನಿರ್ದೇಶನ, ಅಂದರೆ ನಾಡಿದ್ದು 26ನೇ ತಾರೀಕಿಗೆ ರೈತರು ದಿಲ್ಲಿಯಲ್ಲಿ ನಡೆಸಲಿಕ್ಕೆ ಇರುವಂಥ ಗಣರಾಜ್ಯೋತ್ಸವ ದಿನದ ರೈತರ ಪೆರೇಡ್ ದಿಲ್ಲಿಯಲ್ಲಿ ಕೆಂಪುಕೋಟೆಯಲ್ಲಿ ಸರ್ಕಾರದ ವತಿಯಿಂದ ಧ್ವಜಾರೋಹಣ ನಡೆದ ಬಳಿಕ ಮಧ್ಯಾಹ್ನ ನಂತರ ರೈತರು ರೈತರ ಟ್ರ್ಯಾಕ್ಟರ್ ರ್ಯಾಲಿ ಮತ್ತು ರೈತರ ಒಂದು ಪೆರೇಡ್ ಮಾಡಲಿಕ್ಕೆ ಇದ್ದಾರೆ. ಅದರಲ್ಲಿ ಈಗಾಗಲೇ ರೈತರು ಘೋಷಿಸುವ ಪ್ರಕಾರ ಸುಮಾರು 80,000ಕ್ಕಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳು ಬರಲಿಕ್ಕಿದೆ. ಸುಮಾರು ಹತ್ತಿರ 2 ಲಕ್ಷ ಅದಕ್ಕಿಂತ ಜಾಸ್ತಿ ಲಕ್ಷಗಟ್ಟಲೆಯಷ್ಟು ರೈತರು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಇದ್ದಾರೆ. ಈ ಘಟನೆಯಿಂದ ಸಾಕಷ್ಟು ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮೆಟ್ಟಿಲೇರಿತ್ತು. ಈ ಒಂದು ರೈತರ ಜನವರಿ 26ರ ಈ ಒಂದು ಪ್ರಜಾಪ್ರಭುತ್ವ ದಿವಸ ನಡೆಸಲಿಕ್ಕೆ ಇರುವಂತ ರೈತರ ಮಾರ್ಚ್ ಪೆರೇಡ್ ಅನ್ನು ನಡೆಸದಂತೆ ತಡೆ ಕೊಡಬೇಕು, ತಡೆಯಾಜ್ಞೆ ಕೊಡಬೇಕಂತ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಇವತ್ತು ಬಾರಿ ಸ್ಪಷ್ಟವಾಗಿ ಹೇಳಿದೆ, ನಾವು ರೈತರ ಈ ಒಂದು ಪೆರೇಡ್ ಅನ್ನು ತಡೆಯುವುದಿಲ್ಲ ಅಂತ. ಇದು ಬಹುಶಃ ರೈತರಿಗೆ ಸಿಕ್ಕಿದಂತ ಒಂದು ಮಹತ್ವದ ಗೆಲುವು ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಇದು ಕೇಂದ್ರ ಸರ್ಕಾರಕ್ಕೆ ಭಾರಿ ದೊಡ್ಡ ಮುಖಭಂಗ. ಇದು ಪ್ರಜಾಪ್ರಭುತ್ವದ ಗೆಲುವು, ಇದು ಪ್ರಜಾಪ್ರಭುತ್ವದ ಗೆಲುವು. ಮತ್ತೆ ಇನ್ನೊಂದು ಕಡೆ ಇದು ಭಾರಿ ದೊಡ್ಡ ಮುಖಭಂಗ ಕೇಂದ್ರ ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಅದನ್ನು ತಡೆ ಮಾಡ್ಲಿಕ್ಕೆ ಇರುವವರಲ್ಲ, ಅದು ನಿಮ್ಮ ವಿಚಾರ ಅಥವಾ ದಿಲ್ಲಿ ಪೊಲೀಸರ ವಿಚಾರ, ನೀವೇ ನೋಡಿಕೊಳ್ಳಿ ಅಂತ. ಸೊ ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಮುಖಭಂಗ ಆಗಿದೆ. ಮತ್ತೆ ಬೇಷರತ್ತಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹಾಕಿದಂತ ಅರ್ಜಿಯನ್ನು ಇವತ್ತು ಹಿಂಪಡೆದಿದೆ. ಇವರ ರೈತರ ಪೆರೇಡ್ಗೆ ತಡೆಯಾಜ್ಞೆ ಕೋರಿ ಅಂತ ಸಲ್ಲಿಸಿದ್ದ ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ ಅರ್ಜಿಯನ್ನು ನ್ಯಾಯಾಂಗದಲ್ಲಿ ಅವಕಾಶಗಳೇ ಇಲ್ಲ. ನಾವು ಚರ್ಚೆಗೆ ಬರುವ ಇನ್ನೊಂದು ಭಾರಿ ಪ್ರಮುಖ ವಿಚಾರ, ಇದು ಕಲ್ಸಾ ಏಡ್ ಅನ್ನುವಂಥ ಒಂದು ಸಂಸ್ಥೆ, ಅದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಅದು ಈ ರೈತರು ಪ್ರತಿಭಟನೆ ನಡೆಸ್ತಾ ಇರುವಂಥ ದಿಲ್ಲಿಯ ಬಾರ್ಡರ್, ಸಿಂಗು ಬಾರ್ಡರ್ ಇದೆ, ಹೌದು, ಅಲ್ಲಿ ಅವರು ಒಂದು ಮಳಿಗೆಗಳನ್ನು ತೆರೆದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರುವಂಥ ರೈತರಿಗೆ ಪ್ರತಿನಿತ್ಯ ನಿತ್ಯ ಬಳಕೆಯ ವಸ್ತುಗಳನ್ನು ಪೂರೈಕೆ ಮಾಡುವಂಥ, ಅವರಿಗೆ ಬೇಕಾದಂಥ ಸೋಪುಗಳಿರ್ಬೋದು, ಬಟ್ಟೆ ಬರೆಗಳಿರ್ಬೋದು, ಚಪ್ಪಲಿ ಇರ್ಬೋದು, ಇವೆಲ್ಲವನ್ನು ಸೇಲ್ ಮಾಡುವಂಥ ಒಂದು ಕೌಂಟರ್, ಒಂದು ಶಾಪ್ ದೊಡ್ಡವರು ತೆರೆದಿದ್ದರು. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತನ್ನ NIA ಈ ಒಂದು ಭಯೋತ್ಪಾದನಾ ಚಟುವಟಿಕೆಗಳ ಬಗ್ಗೆ ತನಿಖೆ ಮಾಡುವ ಏಜೆನ್ಸಿ ಇದೆ ಅಲ್ವಾ, ಆ ಏಜೆನ್ಸಿ ಮೂಲಕ ಈ ಒಂದು ಕಲ್ಸಾ ಏಡ್ ಸಂಸ್ಥೆಗೆ ಶೋಕಾಸ್ ನೋಟಿಸ್ ಕಳಿಸಿತ್ತು, ನೀವು ತನಿಖೆಗೆ ಹಾಜರಾಗಬೇಕು, ಅಂದ್ರೆ ನಿಮ್ಗೆ ಭಯೋತ್ಪಾದಕರ ಚಟುವಟಿಕೆ ಜೊತೆಗೆ ನಿಮ್ಗೆ ಸಂಪರ್ಕ ಇದೆ ಅಂತ. ನೋಡಿ ಎಷ್ಟೊಂದು ಮುಜುಗರ ಅನುಭವಿಸಿತ್ತು ಈ ರೀತಿ ಒಂದು ನೋಟಿಸ್ ಕೊಟ್ಟು. ಇವತ್ತು ಏನಾಯ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅಥವಾ NIA ತಾನು ಕೊಟ್ಟಂತ ಸಮನ್ಸ್ ಅನ್ನು ವಾಪಸ್ ಪಡ್ಕೊಂಡಿತ್ತು. ಇಲ್ಲ, ನಾವು ನಿಮ್ಮನ್ನು ಸದ್ಯಕ್ಕೆ ತನಿಖೆ ಮಾಡೋದಿಲ್ಲ, ಬೇಡ ಅಂತ. ಇದಕ್ಕೆ ಕಾರಣ ಇದೆ, ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಈ ಬಾರಿಯ ಅಂತಾರಾಷ್ಟ್ರೀಯ ಶಾಂತಿ ನೊಬೆಲ್ ಪ್ರಶಸ್ತಿಗೆ ಕಲ್ಸಾ ಏಡ್ ಸಂಸ್ಥೆಯನ್ನು ನಾಮನಿರ್ದೇಶನ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಅವರು ಈ ಒಂದು ಸಂಸ್ಥೆಯನ್ನು ಈ ಬಾರಿಯ ಶಾಂತಿ ಪುರಸ್ಕಾರಕ್ಕಾಗಿ, ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ಕಲ್ಸಾ ಏಡ್ ಸಂಸ್ಥೆಯನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಇವರು ಏನ್ ಮಾಡಿದ್ದಾರೆ, ಬಿಜೆಪಿ ಕೇಂದ್ರ ಸರ್ಕಾರದವರು ತನಿಖೆ ಮಾಡಬೇಕು, ಅವ್ರ ತನಿಖೆ ಮಾಡ್ಬೇಕಂತ. ಒಳ್ಳೆ ಟ್ರಾಜಿಡಿ ಇದು. ಸೊ ಇದು ಇವತ್ತು ಆಗಿರುವಂಥ ಮತ್ತೊಂದು ಮುಖಭಂಗ. ಎರಡು ಮುಖಭಂಗಗಳಾಗಿದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಒಂದು ರೈತ ಪ್ರತಿಭಟನೆ ಹಿನ್ನೆಲೆಯಲ್ಲಿ. ನಾನು ಈ ಮಾತುಕತೆಯನ್ನು ಇದೀಗ ನೇರವಾಗಿ ಮತ್ತೆ ನಾನೀಗ ನಿಮ್ಮ ಹತ್ರ ಬರ್ತೇನೆ. ಇದು ಈ 2 ಪ್ರಮುಖ ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿತ್ತು ವೀಕ್ಷಕರ ಜೊತೆಗೆ. ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಆದ ಹಿನ್ನಡೆ, ಇನ್ನೊಂದೆಡೆ NIA ಭಯೋತ್ಪಾದನಾ ಚಟುವಟಿಕೆಗಳನ್ನು ತನಿಖೆ ಮಾಡುವಂಥ ಸಂಸ್ಥೆಯ ಮೂಲಕ ಕಲ್ಸಾ ಏಡ್ ಸಂಸ್ಥೆಯನ್ನು ತನಿಖೆ ಮಾಡಲಿಕ್ಕೆ ಹೊರಟವರು ಇವತ್ತು ತಾವು ಕೊಟ್ಟ ಸಮನ್ಸ್ ಅನ್ನು ಹಿಂದಕ್ಕೆ ಪಡೆದಿದ್ದಾರೆ. ಇದು ಓಸ್ವಾಲ್ ಫರ್ನಾಂಡಿಸ್ ಅವರೇ, ಈಗ ಅನೇಕ ವಿಚಾರಗಳನ್ನು ನಾನೀಗಾಗಲೇ ಮುಂದೆ ಇಟ್ಟೆ. ಒಟ್ಟು ಇವತ್ತಿನ ಬೆಳವಣಿಗೆ ಮತ್ತು ಇವತ್ತಿನ ಘಟನಾವಳಿಗಳು ಮತ್ತು ಸರ್ಕಾರಕ್ಕಾದ ಮುಜುಗರಗಳು, ಸುಪ್ರೀಂ ಕೋರ್ಟ್ ತೆಕ್ಕೊಂಡಂಥ ನಿಲುವು, ಇಂಥ ಸಂದರ್ಭದಲ್ಲಿ ರೈತರು ಒಂದು ಬಾರಿ ಸ್ಪಷ್ಟವಾದಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಮ್ಮ ಪ್ರತಿಭಟನೆ ಅಚಲವಾಗಿ ನಡೆಯುತ್ತೆ ಮತ್ತು ನಾವು ಜನವರಿ 26ರಂದು ನಡೆಸಲಿಕ್ಕೆ ಇರುವಂಥ ರೈತರ ಪೆರೇಡ್ ಅನ್ನು ನಡೆಸ್ತೇವೆ ಅಂತ. ಸೊ ಈ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರಿ? ನೋಡಿ, ಖಂಡಿತವಾಗಿ ನೋಡಿ, ಸುಪ್ರೀಂ ಕೋರ್ಟು ಸ್ಪಷ್ಟವಾದ ಪದಗಳಲ್ಲಿ ಹೇಳಿದೆ,
ಏನು ಇವರು ಅರ್ಜಿ ಹಾಕಿದ್ರು ಅದನ್ನು ತಿರಸ್ಕಾರ ಮಾಡಿಕೊಂಡು ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ತಡೆಯಲಿಕ್ಕೆ ಆಗುದಿಲ್ಲ. ರೈತರಿಗೆ ಸ್ವಾತಂತ್ರ್ಯ ಇದೆ. ಹೌದು. ಇವತ್ತು ನೋಡಿ ನಾವು ಏನು ಬಹಳಷ್ಟು ಶಾಂತಿಯಿಂದ ಏನು ಅಹಿಂಸೆ ಮಾಡದೆ ಒಂದೇ ಒಂದು ದೆಹಲಿಯಲ್ಲಿ ಇಷ್ಟು ಪ್ರತಿಭಟನೆ ಆಗ್ತಾ ಇದೆ. ಒಂದೇ ಒಂದು ವಾಹನಕ್ಕೆ ಕಲ್ಲು ತೂರಾಟ ಬೇರೆ ಬೇರೆ ವಿಚಾರ ಯಾವುದು ಕೂಡ ಮಾಡ್ಲಿಲ್ಲ. ನಾವು ಇವತ್ತು ಪ್ರೀತಿಯಿಂದ ಇವತ್ತು ಈ ಕಾಯ್ದೆಗಳನ್ನು ಗೆಲ್ಲಲಿಕ್ಕೆ ಹೊರಟಿದ್ದೇವೆ ಹೊರತು ದ್ವೇಷ ಮಾಡಿ ಅಥವಾ ಹಿಂಸಾಚಾರ ಮಾಡಿ ಗೆಲ್ಲಲಿಕ್ಕೆ ಇವತ್ತು ಹೊರಟಿಲ್ಲ. ನಾವು ಏನ್ ಹೇಳ್ತಾ ಇದ್ದಾರೆ, ನಮ್ಮ ರಾಷ್ಟ್ರೀಯ ಮುಖಂಡರುಗಳು ಏನ್ ಹೇಳ್ತಾರೆ, ಈ ಕಾಯ್ದೆಗಳನ್ನು ವಾಪಸ್ ಪಡೆಯಿರಿ, ಮತ್ತೆ ಏನು MSP ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದಕ್ಕೆ ಕಾನೂನಾತ್ಮಕವಾಗಿ ಅದನ್ನು ಜಾರಿಗೆ ತರಬೇಕು. ಲಿಖಿತ ಆಶ್ವಾಸನೆ ನಮ್ಗೆ ಬೇಡ, ಕಾನೂನಾತ್ಮಕ ತರಬೇಕಿತ್ತು. ನೋಡಿ ಇವತ್ತು ಆ ನಿಟ್ಟಿನಲ್ಲಿ ನಾವು ಕೂಡ ಆ ನಿಲುವಿಗೆ ಬದ್ಧರಾಗಿದ್ದೇವೆ. ನಮ್ಮ ರಾಜ್ಯದ ಮುಖಂಡರುಗಳು ಕೂಡ ಬೆಂಗಳೂರಲ್ಲಿ 20ಕ್ಕೆ ಪರೇಡ್ ಮಾಡ್ಲಿಕ್ಕಿದ್ದಾರೆ ಮಧ್ಯಾಹ್ನ ನಂತರ. ನಾವು ಕೂಡ ಇಲ್ಲಿ ಜಿಲ್ಲೆಯಲ್ಲಿ ಸುಮಾರು 1,000 ಜನ ಸೇರಿಸಿ, ರೈತರನ್ನು ಸೇರಿಸಿ ನಮ್ಮ ಜಿಲ್ಲೆಯಲ್ಲಿ ಕೂಡ ರೈತ, ದಲಿತ, ಕಾರ್ಮಿಕ, ಜನಪರ ಒಕ್ಕೂಟಗಳ ಚಳವಳಿ ಅಂತ ಒಂದು ಚಳವಳಿಗಳ ಒಕ್ಕೂಟ ಅಂತ ಒಂದು ಗ್ರೂಪ್ ಅನ್ನು ಕೂಡ ಮಾಡಿದ್ದೇವೆ. ಏನು ನಮ್ಮ ಏನು ಐಕ್ಯ ಹೋರಾಟದ ಇದಿದೆ, ಕಮಿಟಿ ಇದೆ, ಆ ಕಮಿಟಿಯ ಮುಖಾಂತರ ಇಲ್ಲಿ ಕೂಡ ಹತ್ರ 1,000 ಜನ ಸೇರಿಸಿ ನಮ್ಮ ಏನು DC ಕಚೇರಿ ಮುಂದೆ 2:30 ಗಂಟೆಗೆ ಮಧ್ಯಾಹ್ನ ನಂತರ 2:30 ಗಂಟೆಗೆ ಉದ್ಘಾಟನೆ ಮಾಡಿ ಆ ಒಂದು ಬ್ಯಾಂಡ್, ಅದೇ ರೀತಿ ಒಂದು ಸಾಂಕೇತಿಕವಾಗಿ 2 ಟ್ರ್ಯಾಕ್ಟರ್ಗಳನ್ನು ಇಟ್ಟು ಅಲ್ಲಿಂದ ಪಥಸಂಚಲನ ಪರೇಡ್ ಮಾಡಿಕೊಂಡು ಮಿನಿ ವಿಧಾನಸೌಧ ಅಂದ್ರೆ ತಹಶೀಲ್ದಾರ್ ಮತ್ತೆ AC ಕಚೇರಿ ಮುಂದೆ ಅಲ್ಲಿ ಒಂದು ಸಣ್ಣ ಸಭೆಯನ್ನು ಕೂಡ ಕ್ಲಾಕ್ ಟವರ್ ಹತ್ರ ಸಣ್ಣ ಸಭೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಎಸ್ ಅಂದರೆ ನೀವು ಹೇಳೋ ಪ್ರಕಾರ ಈ ರೀತಿಯ ಏನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಂದ್ರೆ ರಾಜ್ಯವ್ಯಾಪಿಯಾಗಿ ಈ ರೀತಿಯ ಒಂದು ಪ್ರತಿಭಟನೆ ನಡೀತಾ ಅಂದ್ರೆ ಇದು ಬಹುಶಃ ದೇಶವ್ಯಾಪಿಯಾಗಿ ಎಲ್ಲಾ ಕಡೆ ಈ ರೀತಿಯ ಎಲ್ಲ ರಾಜ್ಯಗಳಲ್ಲಿ ಇದು ಇವತ್ತು ನೋಡಿ ಬರೇ ಇದು ಪಂಜಾಬ್ ಅಥವಾ ಹರಿಯಾಣ ರೈತರ ಸಮಸ್ಯೆ ಅಲ್ಲ, ಇದು ಇಡೀ ದೇಶದ ರೈತರಿಗೆ ಬಂದಂತ ಸಮಸ್ಯೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬರೀ 1% ರೈತರು ಮಾತ್ರ ನಾವು ಎದ್ದಿದ್ದೇವೆ. ಇನ್ನು ಹಂತದಲ್ಲಿ ಅವ್ರಿಗೂ ಬೇರೆ ರೈತರಿಗೆ ಕೂಡ ಜಾಗೃತಿಯನ್ನು ಮಾಡ್ತಾ ಇದ್ದೇವೆ, ಜಾಗೃತಿ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಇದು ಒಂದು ದೊಡ್ಡ ಮಟ್ಟದ ಜನಾಂದೋಲನಕ್ಕೆ ಇದು ಹೊರ ಹೊಮ್ಮುತ್ತೆ ನಮ್ಗೆ. ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಪ್ರೇಮಾನು ಶೆಟ್ಟರ್, ನಾವು ಆಮೇಲೆ ನಿಮ್ಮ ಹತ್ರ ಬರ್ತೇನೆ. ವೀಕ್ಷಕರಿಗೆ ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಕೇಂದ್ರ ಸರ್ಕಾರ ಮತ್ತು ರೈತರ ಏನು ಇವತ್ತಿನ 10ನೇ ಸುತ್ತಿನ ಮಾತುಕತೆ ನಡೀತಾ ಇತ್ತು. ಅದು ಈಗಾಗಲೇ ಅದರ ಮಾಹಿತಿಗಳು ಬಂದ ರೀತಿಯಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಫಲಪ್ರದವಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಮೊದಲ ಅಂದರೆ 9 ಸುತ್ತಿನ ಮಾತುಕತೆಗಳು ಕೇಂದ್ರ ಸರ್ಕಾರ ಮತ್ತು ರೈತರ ಸಂಘಟನೆಗಳು, ಅಂದರೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂಥ ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆಗಳು ಸುಮಾರು 40 ಸಂಘಟನೆಗಳ ಪ್ರತಿನಿಧಿಗಳು ಇವತ್ತು ಕೂಡ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ರು, ಸಂಧಾನ ಮಾತುಕತೆ. ಆದರೆ ಅದು ಕೂಡ ಫಲಪ್ರದವಾಗಿಲ್ಲ. ಏನು ರೈತರು ತಮ್ಮ ಬಿಗಿಬೆಟ್ಟನ್ನು ಯಾವುದೇ ಕಾರಣಕ್ಕೂ ಸಡಿಲಿಸಲಿಕ್ಕೆ ತಯಾರಿಲ್ಲ. ರೈತರದು ಒಂದೇ ಮಾತು, ಏನು 3 ಕೃಷಿ ಕಾಯ್ದೆಗಳನ್ನು ಕೂಡ ವಾಪಸ್ ಪಡೆಯಬೇಕು ಬೇಷರತ್ತಾಗಿ, ಅದರಲ್ಲಿ ನಾವು ಯಾವುದೇ ತಿದ್ದುಪಡಿಯನ್ನು ಕೂಡ ಬಯಸುವುದಿಲ್ಲ ಅಂತ. ಆದರೆ ಈ ತನಕ ಅಂದರೆ ನಿನ್ನೆಯ ಕಳೆದ ವಾರದ 9ನೇ ಸುತ್ತಿನ ಮಾತುಕತೆಯ ತನಕ ಕೇಂದ್ರ ಸರ್ಕಾರ ಕೂಡ ಬಿಗಿ ಬಟ್ಟೆ ಹಿಡಿದಿತ್ತು, ನಾವು ಕೂಡ ಯಾವುದೇ ಕಾರಣಕ್ಕೂ ಈ ಏನು ಮಸೂದೆಯನ್ನು ಹಿಂಪಡೆಯುವುದಿಲ್ಲ ಅಂತ. ಆದರೆ ಇವತ್ತು ತಕ್ಕ ಮಟ್ಟಿಗೆ ಕೇಂದ್ರ ಸರ್ಕಾರದ ನಿಲುವು ಸ್ವಲ್ಪ ಸಡಿಲಿಸಿದೆ. ಅಂದರೆ ನಾವು ಬೇಕಿದ್ದರೆ 6 ತಿಂಗಳಿಂದ 1 ವರ್ಷದ ತನಕ ಈ ಕಾಯ್ದೆಗಳನ್ನು ಜಾರಿ ಮಾಡುವುದನ್ನು ಏನು ಅಮಾನತಿನಲ್ಲಿ ಇಟ್ಕೊಳ್ತೇವೆ, ಬೇಕಿದ್ದರೆ ಈ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ಗೆ ಲಿಖಿತವಾಗಿ ಕೂಡ ಏನು ನಮ್ಮ ನಿಲುವನ್ನು ಸಲ್ಲಿಸ್ತೇವೆ ಅಥವಾ ಹೇಳಿಕೆಯನ್ನು ಸಲ್ಲಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ರೈತರು ಮಾತ್ರ ಈ ಯಾವುದೇ ಭರವಸೆಗಳನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಅನ್ಲೆಸ್ ನೀವು 3 ಕಾಯ್ದೆಗಳನ್ನು ಕೂಡ ವಾಪಸ್ ಪಡೆದರೆ ಮಾತ್ರ ನಾವು ದಿಲ್ಲಿಯಿಂದ ಹೊರಟು ಹೋಗ್ತೇವೆ. ಸೊ ಈ ನಡುವೆ ಜನವರಿ 26ರಂದು ಗಣರಾಜ್ಯ ದಿವಸ ನಡೆಯುವಂಥ ಏನು ರೈತರ ಪೆರೇಡ್, ಆ ದಿವಸ ಬೆಳಿಗ್ಗೆ ಕೆಂಪುಕೋಟೆಯಲ್ಲಿ ಸರ್ಕಾರ ಏನು
ಗಣರಾಜ್ಯೋತ್ಸವದ ಅಧಿಕೃತವಾದ ಕಾರ್ಯಕ್ರಮಗಳು ನಡೆಸದೆ ಆ ದಿವಸದ ಮಧ್ಯಾಹ್ನ ನಂತರ ರೈತರು ಈಗಾಗಲೇ ಘೋಷಣೆ ಮಾಡಿರುವಂತೆ ರೈತರ ಪೇರೆ ಟ್ರ್ಯಾಕ್ಟರ್ ರ್ಯಾಲಿ ನಡೆಯುವುದನ್ನು ಈ ವಿಚಾರವಾಗಿ ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಕೇಂದ್ರ ಸರ್ಕಾರ ಏನು ಈ ಒಂದು ರೈತರ ಪೆರೇಡ್ಗೆ ತಡೆಯಾಜ್ಞೆ ನೀಡಬೇಕು ಅಂತ ಕೋರಿ ಮನವಿ ಸಲ್ಲಿಸಿತ್ತು, ಅರ್ಜಿ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ. ಈ ಅರ್ಜಿಯನ್ನು ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೇಳಿದೆ ಇದು ನಮ್ಮ ಕೆಲಸ ಅಲ್ಲ, ನೀವು ಅಥವಾ ದಿಲ್ಲಿ ಪೊಲೀಸರು ನೋಡಿಕೊಳ್ಳಿ, ನಾವು ರೈತರ ಪ್ರತಿಭಟನೆಗೆ, ರೈತರ ರ್ಯಾಲಿಗೆ, ರೈತರ ಏನು ಪೆರೇಡ್ಗೆ ಯಾವ ಕಾರಣಕ್ಕೂ ಕೂಡ ತಡೆಯಾಜ್ಞೆಯನ್ನು ಕೊಡುವುದಿಲ್ಲ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿದೆ, ಜೊತೆಗೆ ತಾನು ಸಲ್ಲಿಸಿದ ಅರ್ಜಿಯನ್ನು ಕೂಡ ಇದು ವಾಪಸ್ ಪಡೆದಿದೆ. ಸೊ ಈ ನಡುವೆ ರೈತರು ಏನು ಮತ್ತೆ ಭಾರಿ ಸ್ಪಷ್ಟವಾಗಿ ಇನ್ನೊಂದು ಕಡೆ ಏನು ದಿಲ್ಲಿ ಪೊಲೀಸರು ಈ ಒಂದು ರೈತರನ್ನು ಸ್ವಲ್ಪ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ನಾಡಿದ್ದು 26ನೇ ತಾರೀಕಿನ ಈ ಒಂದು ನಿಮ್ಮ ಪೆರೇಡ್ನ ಪಥ ಅದು ಸಾಗುವಂಥ ದಾರಿ ರಸ್ತೆಗಳನ್ನು ಸ್ವಲ್ಪ ನಾವು ಬದಲಿ ರಸ್ತೆಗಳನ್ನು ತೋರಿಸ್ತೇವೆ, ಅದರಲ್ಲಿ ಹೋಗ್ಬೇಕಂತ. ಸೊ ಅದನ್ನು ಕೂಡ ಇವತ್ತು ರೈತರು ನಿರಾಕರಿಸಿದ್ದಾರೆ. ನಾವು ಈ ಮೊದಲು ಏನು ನಿಮಗೆ ತಿಳಿಸಿದ್ದೇವೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಡೆಸುವಂಥ ಅಧಿಕೃತವಾದಂಥ ಗಣರಾಜ್ಯೋತ್ಸವ ಪೆರೇಡ್ಗೆ ನಾವು ಯಾವುದೇ ರೀತಿಯ ತೊಂದರೆ ತಕರಾರು ಮಾಡುವುದಿಲ್ಲ. ನಾವು ಔಟರ್ ರಿಂಗ್ ರೋಡಲ್ಲಿ ಮಾಡುವಂಥದ್ದು ನಮ್ಮ ರ್ಯಾಲಿ. ಸೊ ನಾವು ಮಧ್ಯಾಹ್ನಾಂತರ ಮಾಡ್ತೇವೆ. ಸೊ ಸರ್ಕಾರ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರವೇ ನಮ್ಮ ಕಾರ್ಯಕ್ರಮ ನಡೆಸ್ತೇವೆ. ಸೊ ನೀವು ಇವತ್ತು ದಾರಿಯನ್ನು ಬದಲಿಸಬೇಕಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅನ್ನೋದನ್ನು ಕೂಡ ಇವತ್ತು ರೈತರು ಹೇಳಿದ್ದಾರೆ. ಸೊ ಇವತ್ತಿನ ಎರಡು ಬೆಳವಣಿಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಭಾರಿ ದೊಡ್ಡ ಮುಜುಗರ ಆಗಿದೆ. ಜೊತೆಗೆ ಏನು ಈ ಒಂದು ರೈತರ ಪ್ರತಿಭಟನೆಗೆ ಆಹಾರ ಅಥವಾ ರೈತರಿಗೆ ಬೇಕಾದಂಥ ದಿನನಿತ್ಯದ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಂಥ ಖಾಲ್ಸಾ ಏಡ್ ಅನ್ನುವಂಥ ಸೇವಾ ಸಂಸ್ಥೆ, ಅದು ಜಗತ್ತಿನೆಲ್ಲೆಡೆ ಅದರ ಏನು ಸೇವೆಗಳನ್ನು ನಡೆಸ್ಕೊಂಡು ಬರ್ತದೆ. ಯಾವುದೇ ದೇಶದಲ್ಲಿ ಬರ ಅಥವಾ ಏನು ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಏನೇ ನಡೆಯಲಿ, ಪ್ರವಾಹ ಬರಲಿ, ಭೂಕಂಪ ಆಗಲಿ, ಅಲ್ಲೆಲ್ಲ ಹೋಗಿ ತನ್ನ ತಂಡ ಹೋಗಿ ಅವರು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸ್ತಾರೆ. ಏನು ಕಳೆದ ವರ್ಷ ಕೇರಳದಲ್ಲಿ ಅತಿಯಾದ ಮಳೆ ಬಂದಾಗ ಅಲ್ಲಿ ಕೂಡ ಹೋಗಿ ಅವರು ಕ್ಯಾಂಪ್ ಮಾಡಿ ಅವರು ಆ ಒಂದು ಸಂದರ್ಭದಲ್ಲಿ ಪರಿಹಾರ ಕೆಲಸವನ್ನು ಮಾಡಿದ್ರು. ಜಗತ್ತಿನ ಎಲ್ಲ ಕಡೆ ನಡೆಯುತ್ತೆ. ಬಹುತೇಕ ಸಿಖ್ ಸಮುದಾಯದವರೇ ಕಟ್ಟಿದಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಬಗ್ಗೆ ಏನು ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳನ್ನು ನಡೆದ ಸಂದರ್ಭದಲ್ಲಿ ತನಿಖೆ ಮಾಡುವಂಥ NIA ಮೂಲಕ ತನಿಖೆ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಮೊನ್ನೆ ಅವರಿಗೆ ಸಮನ್ಸ್ ಜಾರಿಗೊಳಿಸಿತ್ತು. ಇವತ್ತು ಆ ಸಮನ್ಸ್ ಅನ್ನು ಕೂಡ ವಾಪಸ್ ಪಡೆದಿದೆ. ನಾವು ಖಾಲ್ಸಾ ಏಡ್ ಬಗ್ಗೆ ತನಿಖೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಖಾಲ್ಸಾ ಏಡ್ ಸಂಸ್ಥೆಗೆ ಏನು ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕಂತ ಅದು ನಾಮನಿರ್ದೇಶನಗೊಂಡಿದೆ. ಸೊ ಅಂಥ ಒಂದು ಶ್ರೇಷ್ಠ ಸಂಸ್ಥೆಯ ಬಗ್ಗೆ ಅದರ ಬಗ್ಗೆ ಕೂಡ ಅವರು ಏನೇನು ಕಟ್ಟುಕತೆಗಳನ್ನು ಕಟ್ಟಿ ರೈತರನ್ನು ಡಿಮಾರಲೈಸ್ ಮಾಡುವಂಥ ಪ್ರಯತ್ನ ಮಾಡಿದರು. ಅದರಲ್ಲಿ ಕೂಡ ಭಾರಿ ದೊಡ್ಡ ಮುಜುಗರ ಆಗಿದೆ. ಎಸ್, ಈಗ ಇದು ಪ್ರೇಮ್ನಾಥ್ ಶೆಟ್ಟಿ ಅವರೇ ಈಗಾಗಲೇ ಒಸ್ವಾಲ್ಡ್ ಅವರು ಕೂಡ ಮಾತಾಡುವಾಗ ಹೇಳಿದರು, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದ ತನಕ ಕೂಡ ನಮ್ಮ ಏನು ಪ್ರತಿಭಟನೆಗಳು ಹಂತವಾಗಿ ಕಾವೇರುತ್ತೆ. ಅದು ಮತ್ತೆ ಏನು ನಾಡಿದ್ದು ಈ ಒಂದು ಪ್ರತಿಭಟನೆಯನ್ನು ಅಥವಾ ರ್ಯಾಲಿಯನ್ನು ಅಥವಾ ರೈತರ ಪೆರೇಡನ್ನು ನಾವು ಎಲ್ಲ ಜಿಲ್ಲಾ ಮಟ್ಟಗಳಲ್ಲಿ ಕೂಡ ನಡೆಸ್ಕೊಂಡು ಬರ್ತೇವೆ ಅಂತ. ಸೊ ಇವಾಗ ರೈತರನ್ನು ಒಗ್ಗೂಡಿಸುವಂಥ ಅಥವಾ ರೈತರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಹೌದು ಆ ನಿಟ್ಟಿನಲ್ಲಿ ನಿಮ್ಮ ಸಂಘಟನೆಗಳು ಏನೇನು ಮಾಡ್ತಾ ಉಂಟು ಅಂತ? ನಮಗೆ ಇಡೀ ದೇಶದಲ್ಲಿ ಯಾವುದೇ ಒಡಕುಗಳಿಲ್ಲದೆ 56 ದಿನಗಳಿಂದ ನಿರಂತರ ಸಂಘಟನೆಗಳು ಚಳವಳಿ ನಡೆಸ್ತಾ ಇದ್ದಾವೆ. ಇದು ಇಡೀ ದೇಶದ ರೈತ ಸಂಘಟನೆಗಳಿಗೆ ಮಾದರಿ ಚಳವಳಿ. ಅವರನ್ನು ನಾವು ಅನುಸರಿಸ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಅವರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ನಾವು ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳು ಹಾಗೂ ಎಲ್ಲ ರಾಜ್ಯಗಳಲ್ಲೂ ಇದಕ್ಕೆ ನೈತಿಕವಾಗಿ ನಾವು ಆ ಪೆರೇಡ್ಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಜೇನುಗೂಡಿಗೆ ಕಲ್ಲು ಹೊಡೆಯುವಂತ ಕೆಲಸವನ್ನು ಮಾಡಿದೆ. ಅದು ಕೂಡ ಸಾಮಾನ್ಯ ಜೇನಲ್ಲ, ಇದು ಹೆಜ್ಜೇನು ಗೂಡಿಗೆ ಅವರು ಕಲ್ಲು ಹೊಡೆದಿದ್ದಾರೆ. ಇದು ಸಾಮಾನ್ಯಕ್ಕೆ ನಿಲ್ಲುವಂತ ಚಳವಳಿ ಅಲ್ಲ. ಇದು ಬಲಿಷ್ಠವಾಗಿ ಚಳವಳಿ ಹೊರಹೊಮ್ಮತಾ ಇದೆ. ಇಡೀ ದೇಶಾದ್ಯಂತ ಇಡೀ ಸರ್ಕಾರಕ್ಕೆ ಇದು 2 ಮುಜುಗರಿಗೆ ಒಳಗಾಗಿದೆ. ಇಡೀ ಕೇಂದ್ರ ಸರ್ಕಾರವನ್ನು ಮುಜುಗರಕ್ಕೆ ಒಳಪಡುವಂತ ರೀತಿಯಲ್ಲಿ ಚಳವಳಿ ನಡೀತದೆ. ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ಅನುಭವದ ಕೊರತೆಯೂ ಇದೆ. ಅವರಿಗೆ ಅಧಿಕಾರ ನಡೆಸಲಿಕ್ಕೆ ಬರುವುದಿಲ್ಲ ಅಂತ ಇಲ್ಲಿ ಸಾಬೀತಾಗಿದೆ ಇವತ್ತಿನ 2 ಮುಜುಗರೆಯಿಂದ. ಅವರು ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು, ನಾವು ಜೇನುಗೂಡಿಗೆ ಕಲ್ಲು ಹೊಡೆದಿದ್ದೀವಿ, ಇದರಿಂದ ನಾವು ಬಚಾವ್ ಆಗಬೇಕಾದ್ರೆ ರೈತರನ್ನು ನಾವು ಅವ್ರನ್ನ ಒಪ್ಪಿಸಬೇಕು, ಅವರ ಬೇಡಿಕೆಗಳನ್ನು ನಾವು ಈಡೇರಿಸಿ ಅವ್ರನ್ನ ವಾಪಸ್ ಕಳಿಸುವಂತ ನಿರ್ಧಾರಗಳು ತಗೋಬೇಕಂತ ಮನವರಿಕೆ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ. ಈಗ ನೀವು ಹೇಳಿದ ಮತ್ತಲ್ಲಿ ರೈತರ ಒಗ್ಗಟ್ಟು ಅಂತ ಹೇಳುವಾಗ ಯಾವುದೇ ಒಡಕುಗಳಾಗಿಲ್ಲ. ಯಾಕಂದ್ರೆ ಕಳೆದ 56 ದಿವಸಗಳಿಂದ
ಇಷ್ಟೊಂದು ಏನು ಲಕ್ಷಗಟ್ಟಲೆ ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ರಾಷ್ಟ್ರೀಯ ಮಟ್ಟದ ರೈತರ ಸಂಘಟನೆಗಳು ಈ ಒಂದು ಏನು ಚಳವಳಿಯ ನೇತೃತ್ವವನ್ನು ವಹಿಸಿದ್ದಾವೆ. ಜೊತೆಗೆ ದೇಶವ್ಯಾಪಿಯಾಗಿ ಸುಮಾರು 400ರಿಂದ 500 ಸಣ್ಣ ಪುಟ್ಟ ಬೇರೆ ಬೇರೆ ಸಂಘಟನೆಗಳು ಈ ಒಂದು ಚಳವಳಿಯಲ್ಲಿ ಬೆಂಬಲವಾಗಿ ನಿಂತಿದೆ. ಬಟ್ ದಿಲ್ಲಿಯಲ್ಲಿ ಪ್ರತಿ ಬಾರಿ ಈಗ ಏನು ಇವತ್ತು 10ನೇ ಸುತ್ತಿನ ಮಾತುಕತೆ, ಇಷ್ಟು ಬಾರಿ ಕೂಡ ಈ 40 ಸಂಘಟನೆಯ ಪ್ರತಿನಿಧಿಗಳು ಜೊತೆಯಾಗಿ ಹೋಗಿ ಭೇಟಿ ಮಾಡಿ ಮಾತುಕತೆ ನಡೆಸಿಕೊಂಡು ಬರ್ತಾ ಇದ್ರು. ನನ್ನ ಪ್ರಶ್ನೆ, ಇಷ್ಟೊಂದು ಸುದೀರ್ಘವಾದ, ಯಾಕಂದ್ರೆ ಹತ್ತಿರ 2 ತಿಂಗಳಾಯ್ತು, ಇವತ್ತು 56ನೇ ದಿವಸ, ಮತ್ತೆ ಕೇಂದ್ರ ಸರ್ಕಾರ ಅಥವಾ ಇದು ಬಿಜೆಪಿ ಸರ್ಕಾರ ಇರ್ಬೋದು, ನಾಳೆ ಕಾಂಗ್ರೆಸ್ ಇರ್ಬೋದು, ಯಾವುದೇ ಸರ್ಕಾರಗಳು ಇದ್ದಾಗ ಅವರು ಮೊದಲಾಗಿ ಚಳವಳಿಯನ್ನು ಬಲಪ್ರಯೋಗ ಮಾಡಿ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿಸ್ತಾರೆ. ಈಗ ಇಲ್ಲಿ ಕೂಡ ನಾವು ನೋಡಿದ್ದೇವೆ ಆರಂಭದಲ್ಲಿ ಜಲಫಿರಂಗಿ, ಲಾಠಿ ಚಾರ್ಜ್, ಬ್ಯಾರಿಕೇಡ್ ಹಾಕುವಂಥದ್ದು, ರಸ್ತೆಯನ್ನು ಆಗುವಂಥದ್ದೆಲ್ಲ ನೋಡಿದ್ದೇವೆ. ಅದು ಯಾವುದು ಕೂಡ ಫಲ ಕೊಡಲಿಲ್ಲ, ಹಿಂಸಾತ್ಮಕವಾಗಿ ಶೋಷಿಸಿದ್ದಾರೆ ರೈತರು. ಹೌದು. ಆ ನಂತರ ಏನು ಮಾಡುತ್ತೆ ಅಂದರೆ ಸರ್ಕಾರ ಸ್ವಾಭಾವಿಕವಾಗಿ ಆ ರೈತರ ಮುಖಂಡರುಗಳನ್ನು ಹಿಡ್ಕೊಂಡು ಆಟ ಆಡಲಿಕ್ಕೆ ನೋಡುತ್ತೆ, ಅಥವಾ ಅದರಲ್ಲಿ ತುಂಬ ಸಂಘಟನೆಗಳು ಸೇರಿಕೊಂಡಿದ್ರೆ ಅವರ ನಡುವೆ ಬಿರುಕು, ಭಿನ್ನಮತವನ್ನು ಸೃಷ್ಟಿ ಮಾಡುತ್ತೆ. ಸೊ ಅದು ಅವೆಲ್ಲವೂ ಏನು ಈ ಸರ್ಕಾರಿ ಮಿಷನರಿ ಕೆಲಸ ಮಾಡುತ್ತೆ ಆ ರೀತಿ. ಎಲ್ಲ ಸಂದರ್ಭಗಳಲ್ಲೂ ನಾವು ನೋಡ್ತೇವೆ, ಮತ್ತು ಅದು ಎಲ್ಲ ದೇಶದಲ್ಲಿ ನಡೆಯುವಂಥದ್ದು ಕೂಡ. ಸೊ ಈ ಪ್ರತಿಭಟನೆಯಲ್ಲಿ ಮಾತ್ರ ಹಾಗೆ ಆಗಿಲ್ಲ. ಸೊ ರೈತರ 40 ಪ್ರಮುಖ ಸಂಘಟನೆಗಳು ಕೂಡ ಒಂಚೂರು ಕೂಡ ಕದಲ್ತಾ ಇಲ್ಲ. ಏನು ಇದರ ತಂತ್ರಗಾರಿಕೆ ಇರ್ಬೋದು ಓಸ್ವಾಲ್ಡ್ ಅವರೇ? ಖಂಡಿತವಾಗಿ ನೋಡಿ, ಇದು ಒಂದು ಪ್ರಕೃತಿಯ ಹೋರಾಟ ಅಂತ ಹೇಳ್ಬೋದು. ಪ್ರಕೃತಿಗೆ ಮತ್ತೆ ಈ ರಾಜಕಾರಣಿಗಳಿಗೆ ಇರುವಂತಹ ಹೋರಾಟ ಅಂತ ಇದೆ. ಯಾಕೆಂದ್ರೆ ನೋಡಿ, ಕೃಷಿಕರು ಅಂತ ಹೇಳಿದ್ರೆ ನೀವು ಏನು ನಮ್ಮದು ಕೃಷಿ ಸಂಸ್ಕೃತಿ, ಈ ಮಣ್ಣಿನ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ, ಪ್ರಕೃತಿಗೆ ಹಾಗೂ ಈ ಭೂಮಿಗೆ, ನಮಗೆ ಮತ್ತು ಭೂಮಿಗೆ, ಈ ಪ್ರಕೃತಿಗೆ ಇರುವಂತ ಸಂಬಂಧ ವಿಶೇಷವಾದ. ಇವತ್ತೊಬ್ಬ ರೈತ ಯಾವ್ದಾದ್ರು ಒಂದು ಬೆಳೆ ಮಾಡಿದ್ರೆ ಅದರಲ್ಲಿ ಎಷ್ಟು ಜನ ಹೊಟ್ಟೆ ತುಂಬಿಸ್ತಾರೆ. ಖಂಡಿತ. ಹಕ್ಕಿಗಳಿಂದ ಈ 82 ಏನು ಲಕ್ಷ ಏನು ಜೀವರಾಶಿಗಳು ಇದ್ದಾವೆ. ಎಲ್ಲ ಜೀವರಾಶಿಗಳು ರೈತನ ಮಿತ್ರರೇ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದು ಸೊಳ್ಳೆಯಿಂದ ಹಿಡಿದು ಒಂದು ಹಕ್ಕಿವರೆಗೆ, ಒಂದು ಎರೆಹುಳದಿಂದ ಹಿಡಿದು ಎಲ್ಲವೂ ರೈತ ಮಿತ್ರನೇ. ರೈತನ ಹತ್ರ ಒಂದು ಸಂಪರ್ಕ ಇದ್ದೇ ಇದೆ. ರೈತ ಒಂದು ವೇಳೆ ಅವನು ಬೆಳೆಗಳ ಮೇಲೆ ಅವನು ಏನು ಕೀಟನಾಶಕ ಅತಿಯಾಗಿ ಬಳಸಿದ್ರು ಕೂಡ ಅದಕ್ಕೆ ಅದು ಡ್ಯಾಮೇಜ್ ಆಗುತ್ತೆ, ಜೀವ ಸಂಕುಲವೇ ಇದಾಗುತ್ತೆ ಅಂತ. ಅಷ್ಟೊಂದು ನಾವು ನೋಡಿ, ಇವತ್ತು ಈ ಹೋರಾಟವನ್ನು ಕೂಡ ಅಷ್ಟು ಪ್ರೀತಿಯಿಂದ ನಾವು ಗೆಲ್ಲಿಕ್ಕೆ ಹೊರಟಿದ್ದೇವೆ. ಅದರಿಂದಾಗಿ ಅದರಲ್ಲಿ ಯಾವುದೇ ಒಂದು ಇದು ಒಡಕು ಬರಲಿಲ್ಲ ಇಷ್ಟರವರೆಗೆ. ಖಂಡಿತವಾಗಿ ಬರುವುದಿಲ್ಲ. ಇದು ಹೋರಾಟ, ಇದು ನಮ್ಗೆ ಮತ್ತೆ ಪ್ರಕೃತಿಗೆ ಇರುವಂತಹ ಸಂಬಂಧದ ಹೋರಾಟ. ಇದನ್ನು ಇನ್ನಷ್ಟು ಗಟ್ಟಿ ಮಾಡ್ತೇವೆ. ಈ ಬಿಲ್ಗಳನ್ನು ಇವರು ಯಾವತ್ತಿನವರೆಗೆ ಹಿಂತಕೊಳ್ಳುವುದಿಲ್ಲ, MSP ಅನ್ನು ಕಾನೂನಾತ್ಮಕವಾಗಿ ತರುವುದಿಲ್ಲ, ಅಷ್ಟರವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ. ಹೌದು, ಬೇಕಿದ್ರೆ ಇದು 2024ರ ಚುನಾವಣೆವರೆಗೆ ಬೇಕಾದ್ರೆ ಹೋಗ್ಬಹುದು. ನಾವು ಏನು ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳ್ತಾರೆ, ಇದು ಬಿಲ್ ಏನು ಇವರು ವಾಪಸ್ ಪಡ್ಕೊಳ್ಳಲಿಲ್ಲ ಅಂದ್ರೆ ಸರ್ಕಾರ ಬದಲಿಸಿ ಇದನ್ನು ವಾಪಸ್ ಪಡ್ಕೊಂಡೇ ಮನೆಗೆ ಹೋಗ್ತೇವೆ. ಬಾರಿ ಖಡಕ್ಕಾದ ನಿಲುವು ರೈತರದ್ದು. ಈಗ ನಾನು ಅದೇ ಈ ಒಟ್ಟು ಚಳವಳಿ ಸಂದರ್ಭದಲ್ಲಿ ನಾನು ಈಗಲೇ ಹೇಳಿದೆ, ಪ್ರಸ್ತಾಪ ಮಾಡಿದೆ, 40ರಷ್ಟು ಪ್ರಮುಖ ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆಗಳ ನೇತೃತ್ವ. ಬಟ್ ಎಲ್ಲಿ ಕೂಡ ಇಲ್ಲೊಂದು ರಾಜಕೀಯ ಪ್ರವೇಶ ಆಗ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರನ್ನು ಕೂಡ ಇವರು ಏನು ಅಲ್ಲಿ ಲೀಡ್ ತಗೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಒಬ್ಬ ರಾಜಕಾರಣಿ, ಲಾಸ್ಟ್ ಟೈಮ್ ಇವರು ಬಂದಿದ್ರು, ಒಂದು ಅರವಿಂದ್ ಕೇಜ್ರಿವಾಲ್, ದಿಲ್ಲಿ ಮುಖ್ಯಮಂತ್ರಿ, ಅವ್ರಿಗೆ ಏನ್ ಹೇಳಿದ್ರು, ನೀವು ನಿಮ್ಮ ದಾರಿ ನೋಡ್ಕೊಳ್ಳಿ, ನಾವು ಏನು ಬಂದಿದ್ದೇವೆ, ಈ ಬಿಲ್ಗಳನ್ನು ವಾಪಸ್ ಪಡ್ಕೊಂಡೇ ಮನೆಗೆ ಹೋಗ್ತೇವೆ. ಜಬ್ ತಕ್ ಬಿಲ್ ವಾಪಸಿ ನೈ ತಬ್ ತಕ್ ಘರ್ ವಾಪಸಿ ನೈ ಅಂತ ಹೇಳ್ತಾರೆ. ಅದು ಎಷ್ಟು ಇವತ್ತು 100ರ ಮೇಲೆ ರೈತರ ಪ್ರಾಣ ಹೋಯ್ತು. ಇವತ್ತು ನೋಡಿ, 121 ಮಂದಿ ಈ 56 ದಿವಸಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ, ದಿಲ್ಲಿಯಲ್ಲಿ ಭಾಗವಹಿಸಿದ 121 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತು ನೋಡಿ, ಅವರನ್ನು ರೈತ ಸಂಘಟನೆಗಳು ಅವರು ಈ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ ರೈತರು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ನೋಡಿ ಒಂದು ಮಾತಾಡ್ತಾರೆ ಇವರು. ಯಾವ್ದಾದ್ರು ಒಬ್ಬ ಈ ಬಿಜೆಪಿ ಪಕ್ಷದ ಒಬ್ಬ ರಾಷ್ಟ್ರೀಯ ಮುಖಂಡ ಇರಬಹುದು, ಏನು ಇವರು ಇರ್ಬೋದು, ಯಾರು ಸಚಿವರುಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಒಂದೇ ಒಂದು ಏನು ಮಾತಿಲ್ಲ ರೈತರಿಗೋಸ್ಕರ. ಸಂತಾಪದ ಒಂದೇ ಒಂದು ಮಾತಿಲ್ಲ. ಇವರು ಹಸಿ ಟವಲ್ ಹಾಕೊಂಡು ನಾನು ರೈತ ಮಗ, ನಾನು ಮಣ್ಣಿನ ಮಗ ಅಂತ ಹೇಳ್ತಾರೆ ಕೆಲವರು. ಇವ್ರಿಗೆ ಏನು ನೋಡಿ, ಅದು ಒಂದು ವಿಚಾರ. ಎರಡನೇ ವಿಚಾರ, ಈ ಬಿಜೆಪಿ ಪಕ್ಷ ಅಜೆಂಡಾನೇ ಒಡೆದಾಳುವ ನೀತಿ ಬ್ರಿಟಿಷರು ಮಾಡ್ತಾ ಇದ್ರು. ಅದೇ ನೀತಿ ಇವ್ರದ್ದು, ಒಡೆದಾಳುವ ನೀತಿ. ಆದ್ರೆ ಇವತ್ತು ರೈತ ಸಂಘಟನೆ ಒಡೆಯಲಿಕ್ಕೆ ಇವ್ರಿಗೆ ಸಾಧ್ಯ ಆಗಲಿಲ್ಲ. ಈ ನಡುವೆ ಇವತ್ತು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಬಿಜೆಪಿಯ ಏನು ಮಾತೃ ಸಂಸ್ಥೆ, ಹೌದು, ಅದರ ಜನರಲ್ ಸೆಕ್ರೆಟರಿ ಹೇಳ್ತಾ ಇದ್ದಾರೆ, ರೈತರ ಈ ಒಂದು ಏನು ಚಳವಳಿ
ಮತ್ತು ಕೇಂದ್ರ ಸರ್ಕಾರದ ನಿಲುವಿನಲ್ಲಿ ಸ್ವಲ್ಪ ಮೃದು ಧೋರಣೆಗಳು ಬರಬೇಕು. ಕೇಂದ್ರ ಸರ್ಕಾರ ಕೂಡ ಅಂದರೆ ಒಂದು ಸಮನ್ವಯ ಸಾಧಿಸಬೇಕು, ಒಳ್ಳೆಯ ರೀತಿಯ ಮಾತುಕತೆ ನಡೆಯಬೇಕು ಅನ್ನೋದನ್ನು ಇವತ್ತು RSS ಕೂಡ ಹೇಳಿದೆ. ಎಸ್ ನಾವೊಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಮತ್ತೆ ಈ ಮಾತುಕತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ರೈತ ಸಂಧಾನ ಇವತ್ತು 10ನೇ ಸುತ್ತಿನ ಮಾತುಕತೆ. ಅಂದರೆ ಕೇಂದ್ರದಲ್ಲಿ ಡೆಲ್ಲಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ಒಂದು ರೈತ ಸಂಘಟನೆಗಳು ಕಳೆದ 56 ದಿವಸಗಳಿಂದ ನಡೆಸ್ತಾ ಇರುವಂಥ ಪ್ರತಿಭಟನೆ ಸಲುವಾಗಿ ಇವತ್ತು 10ನೇ ಸುತ್ತಿನ ಮಾತುಕತೆ ನಡೆದಿತ್ತು. ಸೊ ಈ ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರಿದ್ದಾರೆ. ನಾವು ಈಗಾಗಲೇ ಮಾತುಕತೆ ಸಂದರ್ಭದಲ್ಲಿ ಇವತ್ತಿನ ಬೆಳವಣಿಗೆಯನ್ನು ಉಲ್ಲೇಖ ಮಾಡಿದ್ದೇವೆ. 2 ಪ್ರಮುಖ ಬೆಳವಣಿಗೆಗಳು. ಒಂದು, ಇವತ್ತು ಏನು ಕೇಂದ್ರ ಸರ್ಕಾರ ಈ ಒಂದು ರೈತರು ನಾಡಿದ್ದು 26ನೇ ತಾರೀಕಿಗೆ ದಿಲ್ಲಿಯಲ್ಲಿ ನಡೆಸ್ತಾ ಇರುವಂಥ ಪರ್ಯಾಯ ಪೆರೇಡ್, ಅಂದರೆ ರೈತರ ಪೆರೇಡ್ ಅಥವಾ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಅದಕ್ಕೆ ತಡೆಯಾಜ್ಞೆ ಕೊಡಬೇಕಂತ ಏನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಆ ಒಂದು ಅರ್ಜಿಯನ್ನು ಪರಿಶೀಲನೆಗೆ ನಿರಾಕರಣೆ ಮಾಡಿದೆ. ಜೊತೆಗೆ ಹೇಳಿದೆ, ಇದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನೀವು ರೈತರ ಜೊತೆಗೆ ಮಾತಾಡಿ, ಇಲ್ಲಾಂದರೆ ದಿಲ್ಲಿ ಪೊಲೀಸರ ಮೂಲಕ ಮಾತಾಡಿಸಿ. ಸೊ ನಾವು ಯಾವುದೇ ಕಾರಣಕ್ಕೂ ರೈತರ ಈ ಒಂದು ಟ್ರ್ಯಾಕ್ಟರ್ ರ್ಯಾಲಿಗೆ ತಡೆಯಾಜ್ಞೆ ಕೊಡಲಿಕ್ಕೆ ಸಿದ್ಧರಿಲ್ಲ, ಅದು ನಾವು ಮಾಡುವುದಿಲ್ಲ ಅಂತ ಕೆಲಸವನ್ನು ಅಂತ ಹೇಳಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತಾನು ತಡೆಯಾಜ್ಞೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ವಾಪಸ್ಸು ಪಡೆದಿದೆ. ಸೊ ಒಂದು ಬಹುದೊಡ್ಡ ಮುಖಭಂಗವನ್ನು ಅನುಭವಿಸಿದೆ ಕಳೆದ 56 ದಿನಗಳ ಈ ಒಂದು ರೈತರ ಚಳವಳಿಯ ಹಿನ್ನೆಲೆಯಲ್ಲಿ. ಇನ್ನೊಂದು ಕಡೆ ರೈತರಿಗೆ ಆಹಾರ ಅಥವಾ ಅವರಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದ ಖಾಲ್ಸಾ ಏಡ್ ಅನ್ನುವಂಥ ಸಂಸ್ಥೆಯನ್ನು ದೇಶದಲ್ಲಿ ಏನು ಭಯೋತ್ಪಾದಕರ ಚಟುವಟಿಕೆಗಳ ಬಗ್ಗೆ ತನಿಖೆ ಮಾಡ್ತಾ ಇರುವಂಥ NIA ಏಜೆನ್ಸಿ ಮೂಲಕ ತನಿಖೆಗೆ ಆದೇಶ ಮಾಡಿದ್ದ, ಅಂದರೆ ಈ ಒಂದು ಖಾಲ್ಸಾ ಏಡ್ ಸಂಸ್ಥೆಗೆ ಸಮನ್ಸ್ ಏನು NIA ಜಾರಿಗೊಳಿಸಿತ್ತು, ನಮ್ಮ ತನಿಖೆಗೆ ಹಾಜರಾಗಬೇಕು ಅಂತ. ಸೊ ಇವತ್ತು NIA ಕೂಡ ಈ ಒಂದು ಖಾಲ್ಸಾ ಏಡ್ ಸಂಸ್ಥೆಗೆ ನೀಡಿದ್ದ ಸಮನ್ಸನ್ನು ವಾಪಸ್ ಪಡೆದಿದೆ. ನಾವು ನಿಮ್ಮನ್ನು ಏನು ತನಿಖೆಗೆ ಕರೀತಾ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಈ ಖಾಲ್ಸಾ ಏಡ್ ಅನ್ನುವಂಥ ಸಂಸ್ಥೆ ಜಗತ್ತಿನ ಎಲ್ಲೆಡೆ ಕೂಡ ಯಾವುದೇ ರಾಷ್ಟ್ರೀಯ ದುರಂತಗಳು ನಡೆದಾಗ, ಪ್ರವಾಹಗಳು ಅಥವಾ ನೆರೆ, ಭೂಕಂಪ ಇಂಥ ಸಂದರ್ಭಗಳಾದಾಗ ಅಲ್ಲಿ ತನ್ನ ತಂಡಗಳನ್ನು ಕಳುಹಿಸಿ ಅಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆಸ್ತಾ ಇರ್ತದೆ. ಇದು ಏನು ಪಂಜಾಬ್ ಮೂಲದವರು ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವವರು ಕಟ್ಟಿರುವಂಥ ಒಂದು ಸೇವಾ ಸಂಸ್ಥೆ. ಸೊ ಇವತ್ತು ಆ ಸೇವಾ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕಂತ ಶಿಫಾರಸ್ಸಾಗಿದೆ. ಅವರಿಗೆ ಪ್ರಶಸ್ತಿ ಬರಬಹುದು ಅಥವಾ ಬರದೇ ಇರಬಹುದು, ಆದರೆ ಆ ರೀತಿಯ ಶಿಫಾರಸ್ಸು ಅನ್ನು ಬೇರೆ ಬೇರೆ ದೇಶಗಳು ಮಾಡುವುದೇ ಅದೇ ಒಂದು ಭಾರಿ ದೊಡ್ಡ ಶ್ರೇಷ್ಠ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮುಜುಗರ ಅನುಭವಿಸಿದೆ ಮತ್ತು ಏನು ತನ್ನ NIA ಏಜೆನ್ಸಿಗೆ ಏನು ಅವರನ್ನು ತನಿಖೆ ಮಾಡೋದು ಬೇಡ ಅನ್ನೋದನ್ನು ಇಂಡೈರೆಕ್ಟಾಗಿ ಸೂಚಿಸಿದೆ. ಇದು ಒಂದು ವಿಚಾರ. ನಾವು ಯಾಕಂದರೆ ಕಳೆದ 56 ದಿವಸಗಳ ಪ್ರಮುಖ ಬೆಳವಣಿಗೆಯಲ್ಲಿ ಇವತ್ತಿನ ಈ 2 ಪ್ರಮುಖ ವಿಚಾರಗಳನ್ನು ನಾವು ಉಲ್ಲೇಖ ಮಾಡಲೇಬೇಕಾಗಿದೆ, ರೈತರ ಚಳವಳಿ ಮತ್ತು ಈ ಒಂದು ಘಟನಾವಳಿಗಳನ್ನು. ಈ ನಡುವೆ ಇವತ್ತಿನ ಮಾತುಕತೆಯಲ್ಲಿ ತಕ್ಕ ಮಟ್ಟಿಗೆ ಕೇಂದ್ರ ಸರ್ಕಾರ ಒಂದು ಯಾಕಂತೇಳಿ ಸ್ವಲ್ಪ ಮೃದುವಾಗಿದೆ. ಈಗ ನಾವು ಮೊನ್ನೆ ನೀವು ಕೂಡ ಇಲ್ಲಿ ಭಾಗವಹಿಸಿದ್ದರೆ 9ನೇ ಸುತ್ತಿನ ಮಾತುಕತೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇತ್ತು, ರೈತರು ಮೃದುವಾಗಬೇಕು ಅಂತ. ಆದರೆ ಇವತ್ತು ಕೇಂದ್ರ ಸರ್ಕಾರ ಸ್ವಲ್ಪ ಮೃದುವಾಗಿದೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ನಾವು 6 ತಿಂಗಳಿಂದ 1 ವರ್ಷ ತನಕ ಬೇಕಿದ್ದರೆ ಈ ಕಾಯ್ದೆಗಳನ್ನು ಅಮಾನತಿನಲ್ಲಿ ಇಟ್ಕೊಳ್ತೇವೆ, ನಾವು ಜಾರಿ ಮಾಡುವುದಿಲ್ಲ, ಬೇಕಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಲಿಖಿತವಾಗಿ ಕೂಡ ಈ ಬಗ್ಗೆ ಏನು ಮನವರಿಕೆ ಮಾಡಲಿಕ್ಕೆ ತಯಾರಿದ್ದೇವೆ ಅನ್ನೋದನ್ನು ಕೇಂದ್ರ ಸರ್ಕಾರ ಇವತ್ತಿನ ಮಾತುಕತೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಈ ತನಕ ಬಂದಿರುವಂಥ ಮಾಹಿತಿಗಳು. ಆದರೆ ರೈತರು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ನಮಗೆ ನೀವು ಬೇಷರತ್ತಾಗಿ 3 ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅಂತ. ಇನ್ನೊಂದು, ಇವತ್ತಿನ ಸಭೆಯಲ್ಲಿ ಕೂಡ ಏನು ಓಸ್ವಾಲ್ಡ್ ಅವರು ಆವಾಗ ಉಲ್ಲೇಖ ಮಾಡಿದ ಹಾಗೆ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಗ್ಯಾರಂಟಿ ನೀಡುವ ಬಗ್ಗೆ ವಿಚಾರದಲ್ಲಿ ಇವತ್ತು ಕೂಡ ಏನು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಏನನ್ನು ಇವತ್ತಿನ ಸಭೆಯಲ್ಲಿ ಕೂಡ ಹೇಳಿಲ್ಲ. ಸೊ ಇದು ಇವತ್ತಿನ ಬೆಳವಣಿಗೆಗಳು. ಸೊ ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, 26ನೇ ತಾರೀಕಿಗೆ ನಡೆಯುವಂಥ ಏನು ರೈತರ ಪೆರೇಡ್ನ ದಾರಿಯನ್ನು ಬದಲಾಯಿಸಬೇಕು ಅನ್ನುವಂಥ ವಿಚಾರವನ್ನು ದಿಲ್ಲಿ ಪೊಲೀಸರು ಒತ್ತಾಯ ಮಾಡಿದ್ರು. ಅದಕ್ಕೆ ಕೂಡ ರೈತರು ಹೇಳಿದ್ದಾರೆ, ನಾವು ಈ ಮೊದಲೇ ಹೇಳಿದ್ದೆವು, ನಾವು ದಿಲ್ಲಿಯಲ್ಲಿ ಗಣರಾಜ್ಯೋತ್ಸವ ದಿವಸದ ಪೆರೇಡ್ ಮಾಡುವುದು ಕೇಂದ್ರ ಸರ್ಕಾರದ ಏನು
ಕೆಂಪುಕೋಟೆಯಲ್ಲಿ ನಡೆಯುವ ಪೆರೇಡ್ಗಳು ಮುಗಿದ ನಂತರ ಮಧ್ಯಾಹ್ನಂತರ ಮಾಡುವಂಥದ್ದು, ಅದು ಕೂಡ ಔಟರ್ ಡೆಲ್ಲಿ ರಿಂಗ್ ರೋಡಲ್ಲಿ ನಾವು ಮಾಡುವಂಥದ್ದು. ನಾವು ದೇಶದ ಸರ್ಕಾರ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟು ದೇಶಕ್ಕೆ ಒಂದು ಏನು ಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಔಟರ್ ರಿಂಗ್ ರೋಡಲ್ಲಿ ನಾವು ಮಾಡುತ್ತೇವೆ ಅಂತ. ಸೊ ದಿಲ್ಲಿ ಪೊಲೀಸರು ಹೇಳಿದರು ನೀವು ಆ ರೂಟನ್ನು ಕೂಡ ಬದಲಾಯಿಸಬೇಕಂತ. ಅದಕ್ಕೆ ಕೂಡ ಇವತ್ತು ರೈತರು ನಿರಾಕರಣೆ ಮಾಡಿದ್ದಾರೆ. ನಾವು ಈ ಮೊದಲೇ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಮತ್ತು ಯಾವ ರೂಟಲ್ಲಿ ನಾವು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಏನು ನಮ್ಮ ರ್ಯಾಲಿಯನ್ನು ಅದೇ ರೂಟಲ್ಲಿ ನಡೆಯುತ್ತೆ ಅಂತ. ಸೊ ಇವತ್ತಿನ ಎಲ್ಲ ಬೆಳವಣಿಗೆಗಳು ರೈತರ ವಲಯದಲ್ಲಿ ಭಾರಿ ಸ್ಪಷ್ಟ ಮತ್ತು ಭಾರಿ ಒಂದು ಅಧಿಕೃತವಾದಂಥ ಒಂದು ನಿಲುವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನೀವು ಒಸ್ವಾಲ್ಡ್ ಅವರೇ ಆವಾಗ ಮಾತನಾಡುವಾಗ ಉಲ್ಲೇಖಿಸಿದ್ರಿ BJPಯವರು ಅವರಿಗೆ ಅಧಿಕಾರ ನಡೆಸಲಿಕ್ಕೆ ಗೊತ್ತಿಲ್ಲ ಅಂತ ಒಂದು ವಿಚಾರ. ಸೊ ನಾನು ಕೂಡ ನಿಮಗೆ ಇವತ್ತಿನ ಬೆಳವಣಿಗೆಯನ್ನು ಹೇಳಿದೆ. ಸೊ ಅದನ್ನೀಗ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. RSS ಏನು BJPಯ ಮೂಲ ಸಂಘಟನೆ ಆಗಿರುವಂಥ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದರ ಜನರಲ್ ಸೆಕ್ರೆಟರಿ ಅವರು ಇವತ್ತು ನೀಡಿರುವಂಥ ಒಂದು ಹೇಳಿಕೆ, ಸಾರ್ವಜನಿಕ ಹೇಳಿಕೆ, ಮಾಧ್ಯಮ ಹೇಳಿಕೆ, ಕೇಂದ್ರ ಸರ್ಕಾರ ಈ ಒಂದು ಏನು ರೈತರ ಚಳವಳಿಯನ್ನು ರೈತರ ಜೊತೆಗೆ ಕೂತ್ಕೊಂಡು ಸೌಹಾರ್ದಯುತವಾಗಿ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಂದರೆ ಅವರಿಗೆ ಕೂಡ ಅರ್ಥ ಆಗಿದೆ ಇದು ಚಳವಳಿ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಉಂಟು ಮತ್ತು ನೈಜ ಕಾರಣಕ್ಕಾಗಿ ಚಳವಳಿ ನಡೀತಾ ಉಂಟು ಅಂತ. ಸೊ ಈ ನಡುವೆ ಹೇಳಲೇಬೇಕಾದ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇದೇ BJPಯ ಏನು ರೈತ ಮೋರ್ಚಾ ಇದೆ ಅಲ್ವಾ, ಅದೇ ಬೆಂಬಲಿತ ಅವ್ರದೇ RSS ಬೇಸ್ಡ್ ಏನು ಸಂಘಟನೆ ಒಂದು ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಇದೆ. ಅವರು ಈ ರೈತರ ಹೋರಾಟಕ್ಕೆ ಬೆಂಬಲ ಇದ್ದಾರೆ, ಅದರಲ್ಲಿ ಕೂತ್ಕೊಳ್ಳಿಲ್ಲ ಮಾತ್ರ. ಸೊ ಎಸ್, ನಾನು ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಮತ್ತು ನಮ್ಮ ವೀಕ್ಷಕರ ಮುಂದೆ, ಯಾಕಂತ ಹೇಳಿದ್ರೆ ಇವತ್ತಿನ ಘಟನಾವಳಿಗಳು ಬೆಳವಣಿಗೆಯನ್ನು ಇಟ್ಟು ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡುವಂಥದ್ದು. ಈಗ ನಾಡಿದ್ದು 26ನೇ ತಾರೀಕಿಗೆ ಕೂಡ ಇದು ಏನು ಸರ್ಕಾರ ಸ್ಪಂದಿಸುವುದಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳೋದು. ಅಲ್ಲ, ಖಂಡಿತವಾಗಿ ನೋಡಿ, ಇದು 26ಕ್ಕೆ ನಿಲ್ಲುವಂಥ ಹೋರಾಟ ಅಲ್ಲ ಇದು. ಯಾವಾಗ ಇವರು ಬಿಲ್ ವಾಪಸ್ ಪಡೆಯುತ್ತಾರೆ, MSP ಅನ್ನು ಕಾನೂನಾತ್ಮಕವಾಗಿ ಜಾರಿಗೆ ತರ್ತಾರೆ, ಆಗ ನಾವು ಈ ಹೋರಾಟವನ್ನು ಇವರು ಸಭೆ ಕರೆಯಬೇಕಂತ ಇಲ್ಲ. ರೈತ ಹೋರಾಟಕ್ಕೂ ಇದಕ್ಕಿಂತ ಮುಂಚೆ ಹೇಳಿದ್ದಾರೆ, ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ, MSP ಅನ್ನು ಕಾನೂನಾತ್ಮಕವಾಗಿ ಜಾರಿ ಮಾಡಿ, ನಾವು ಮನೆಗೆ ಹೋಗ್ತೇವೆ. ಇದರಿಂದ ಯಾವುದೇ ಮಾತುಕತೆ ಬೇಡ, ನರೇಂದ್ರ ಮೋದಿಗೆ ಜೈಕಾರ ಆಗ್ತೇವೆ. ಮೋದಿ ಅಂತ ಇಷ್ಟರವರೆಗೆ BJP ಕರೀತಾ ಇದ್ರಲ್ಲ, ಇವತ್ತು ಒಂದು ವೇಳೆ ಇದನ್ನು ಮಾಡಿದ್ರೆ ನಾವು ಕೂಡ ಮೋದಿ ಅಂತ ಹೇಳ್ತೇವೆ. ನಾವು ಕೂಡ ಅವರ ಕಟೌಟ್ಗಳನ್ನ ಹಾಕ್ತೇವೆ, ಅವ್ರಿಗೆ ಗೌರವ ಕೊಡ್ತೇವೆ. ಇವತ್ತು ಅದಕ್ಕೆ ಅವರು ಹೋಗ್ತಾ ಇಲ್ಲ. ನೋಡಿ ಇದು ವಿಚಾರ ನೋಡಿ. ಅವರು ಎಷ್ಟು ಹಠ ಮಾಡ್ತಾರೆ, ಅದಕ್ಕಿಂತ ಡಬಲ್ ಹಠ ಮಾಡ್ಲಿಕ್ಕೆ ನಾವು ದುಡಿದ ಕೈ ಇದೆ. ನಮ್ಗೆ ಗೊತ್ತಿದೆ, ಹೊಲಗಳ ದುಡಿದು ಎಷ್ಟು ಕಷ್ಟ ಬರ್ತೇವೆ ನಮ್ಗೆ ಗೊತ್ತಿದೆ. ಒಂದು ಈಗ ನೀವು ಕತೆ ಹೇಳಿದ್ರೆ, ಮೊನ್ನೆ ಒಂದು 2-3 ದಿವಸ ನಿರಂತರ ಮಳೆ ಬಂತು. ಪ್ರತಿಭಟನೆಯ ಏನು ನಡೀತಾ ಇರುವಂಥ ದಿಲ್ಲಿ ಆಸುಪಾಸಲ್ಲಿ ಅಕಾಲಿಕವಾಗಿ ಬಂದಂಥ ಮಳೆ. ಒಂದು ಕಡೆಯಲ್ಲಿ ಚಳಿ, ಸ್ವಾಭಾವಿಕವಾಗಿ ಏನು ಡಿಸೆಂಬರ್ ಜನವರಿಯಲ್ಲಿ ವಿಪರೀತ ಚಳಿ ಉತ್ತರ ಭಾರತದಲ್ಲಿ. ಸೊ ಮೊನ್ನೆ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲೇ ಅಲ್ಲಿ ಮಳೆ ಬಂದು ರೈತರ ಟೆಂಟ್ಗಳು, ಪ್ರತಿಭಟನಾಗಾರರ ಟೆಂಟ್ಗಳೆಲ್ಲ ಬಾರಿ ಅಲ್ಲೋಲಕಲ್ಲ ಅಸ್ತವ್ಯಸ್ತವಾಯಿತು. ಆವಾಗ ನೀವು ಹೇಳಿದ ಮಾತನ್ನೇ ರೈತರು ಹೇಳಿದರು, ನಾವು ದಿನಪೂರ್ತಿ ಗದ್ದೆನಲ್ಲಿ, ಕೆಸರಿನಲ್ಲಿ, ನೀರಿನಲ್ಲೇ ಇರುವವರು, ನಾವು ಏನು ಬಂದಂತ ಒಂದು ಅಕಾಲಿಕ ಮಳೆ ನೀರಿಗೆ ಏನು ಎದುರುವರು ಅಲ್ಲ ಅಂತ ನಾನು ಹೇಳಿದೆ. ನೋಡಿ, ಪ್ರಕೃತಿಗೆ ಮತ್ತೆ ನಮ್ಗೆ ಏನು ಬಹಳಷ್ಟು ಹತ್ತಿರವಾದ ಸಂಬಂಧ ಇದೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಏನು ಪ್ರಕೃತಿ ವಿಕೋಪ ನಡೀತಾ ಇದೆ. ಇವತ್ತು ಚಂಡಮಾರುತ ಇರಬಹುದು, ದೊಡ್ಡ ಪೆಟ್ಟು ಬೀಳುದು ರೈತನಿಗೆ, ಆಗ ಸರ್ಕಾರ ನಡೆದುಕೊಳ್ಳುವ ರೀತಿ ಯಾವ ತರ ಇರುತ್ತೆ. ಇದೇ ರಾಜಕಾರಣಿಗಳು ಹೆಲಿಕಾಪ್ಟರ್ ಅಲ್ಲಿ ಯಾವ್ದ್ರಲ್ಲಿ ಬಂದು ವೀಕ್ಷಣೆ ಮಾಡ್ತಾರೆ, ಮೇಲಿಂದ ವೀಕ್ಷಣೆ ಮಾಡ್ತಾರೆ ಬಿಟ್ರೆ, ಆದ್ರೆ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳ್ತಾರೆ, ಪರಿಹಾರ ಬರುವುದೇ ಇಲ್ಲ. ಹೌದು, ಈ ಚಂಡಮಾರುತಗಳ ಜೊತೆ, ಈ ಏನು ಭೂಕುಸಿತದ ಜೊತೆ, ಎಲ್ಲದ ಜೊತೆ ಹೋರಾಟ ಮಾಡಿಕೊಂಡು ಅಷ್ಟು ಒಂದು ನಾವು ಏನು ಇದು ಇಲ್ಲ, ಅಷ್ಟು ಇದು ಗಟ್ಟಿಯಾಗಿದ್ದೇವೆ. ಮಾನಸಿಕ ರೀತಿಯಲ್ಲಿ, ಏನು ಆರೋಗ್ಯ ಸ್ಥಿತಿಯಲ್ಲಿ ಕೂಡ ಗಟ್ಟಿಯಾಗಿದ್ದೇವೆ. ನಮ್ಮ ರೈತ ಮುಖಂಡರು ಗಟ್ಟಿಯಾಗಿದ್ದಾರೆ. ಅಲ್ಲಿ ತಾವು ನೋಡ್ತೀರಿ, ಎಷ್ಟು 80-85 ವರ್ಷದ ಮುದುಕರು ಕೂಡ, ನೀವು ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿತ್ತು, ಅಲ್ಲಿ ಮಕ್ಕಳಿಗೆ ಮತ್ತೆ ಏನು ವೃದ್ಧರಿಗೆ ಏನು ಕೆಲಸ ಇದೆ, ಮತ್ತೆ ಕೆಲವು ವೃದ್ಧ ತಾಯಂದಿರಿದ್ದಾರೆ, ಅವರೆಲ್ಲ ಮನೆಗೆ ಹೋಗ್ಬೇಕು, ಅಲ್ಲಿ ನಿಲ್ಬಾರ್ದು ಅಂತ ಹೇಳಿದ್ರು. ಆದ್ರೆ ನಮ್ಮ ಮುಖಂಡರು ಹೋಗಿ ಹೀಗೆ ಹೇಳುವಾಗ ಅವ್ರು ಏನು ಹೇಳಿದ್ರು, ನಾನು ಸಾಯ್ಲಿಕ್ಕೆ ಕೂಡ ರೆಡಿ ಇದ್ದೇನೆ, ಇಲ್ಲೇ ಕೂತ್ಕೊಂಡು ಸಾಯ್ತೇನೆ, ಮನೆಗೆ ಹೋಗುದಿಲ್ಲ. ಅದೇ ಇವತ್ತಿನ ತನಕ 121 ಮಂದಿ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರತಿಭಟನೆ ಜಾಗದಲ್ಲೇ ಮೃತಪಟ್ಟಿದ್ದಾರೆ. ಅವರು ಎಸ್, ಇದು ಪ್ರೇಮನಾಥ್ ಶೆಟ್ಟಿ ಅವರೇ, ಪರಿಸ್ಥಿತಿ ಬಹುಶಃ ದಿನಕ್ಕೆ ಇದಕ್ಕೊಂದು ವ್ಯಾಪಕವಾದ ಜನಬೆಂಬಲ ಕೂಡ ಕಾಣಿಸ್ತಾ ಉಂಟು. ಆರಂಭದಲ್ಲಿ ಇದ್ದಂಥ ಒಂದು ಸ್ವರೂಪ
ಅದೇನು ಪಂಜಾಬಿನ ರೈತರು, ಹರಿಯಾಣದ ರೈತರು ಅಂತ ಮಾತ್ರ ಇತ್ತು. ಇಲ್ಲ, ಇವತ್ತು ಸಾಮಾನ್ಯ ನಾಗರಿಕನಿಗೂ ಅರ್ಥ ಆಗಿದೆ ಈ ಹೋರಾಟ ಯಾತಕ್ಕಾಗಿ ರೈತರು ಮಾಡ್ತಾನೆ ಅಂತ. ಸಾಮಾನ್ಯ ನಾಗರಿಕನು ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿಗೆ ಬಂದಿದ್ದಾನೆ. ಯಾಕೆಂದ್ರೆ ಇದು ರೈತರ ಸಮಸ್ಯೆ ಮಾತ್ರ ಅಲ್ಲ, ಇಡೀ ದೇಶದ ನಾಗರಿಕರ ಸಮಸ್ಯೆ ಅಂತ ಇವತ್ತು ಅವರಿಗೆ ಅರ್ಥ ಆಗಿದೆ. ಅದರಿಂದ ಈ ದಿನಕ್ಕೆ ಈ ಹೋರಾಟಕ್ಕೆ ಹೆಚ್ಚಿನ ಪ್ರೋತ್ಸಾಹಗಳು ಸಿಗ್ತವೆ. ಈ ಹೋರಾಟವನ್ನು ಬೆಂಬಲಿಸ್ತಾ ಇದ್ದಾರೆ. ಈ ನಮ್ಮ ಭಾರತದ ಹೋರಾಟವನ್ನು ನಾವು ಅವಲೋಕಿಸಿದಾಗ ನನಗೊಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಡಿಸೆಂಬರ್ ತಿಂಗಳಲ್ಲಿ ಅಮೆರಿಕದ ಪಕ್ಕದ ರಾಷ್ಟ್ರ ಪೆರುವಿನಲ್ಲಿ ಒಂದು ಇದೇ ರೀತಿ ಕೃಷಿ ವಿರೋಧಿ ನೀತಿ 2 ನೀತಿಗಳನ್ನು ಜಾರಿಗೆ ತಂತು ಅಂತೀರಿ ಸರ್ಕಾರ. ಆವಾಗ ರೈತರು ಇದೇ ರೀತಿ ನಾವು ಏನು ಡೆಲ್ಲಿಯಲ್ಲಿ ಸೇರಿದೀವಿ ಅದೇ ರೀತಿ ಬಹು ರಾಜ್ಯಗಳ ರೈತರು ಬಂದು ನಮ್ಮ ಅಮೆರಿಕ ಆಮೇಲೆ ಪೆರುವಿನ ರಾಷ್ಟ್ರೀಯ ಹೆದ್ದಾರಿ ಸುಮಾರು 300 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ 2000 ವೆಹಿಕಲ್ ನಿಲ್ಲಿಸಿ ನಿರಂತರ 40 ದಿನಗಳ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗೆ ಮಣಿದ ಸರ್ಕಾರ ಕೂಡಲೇ ಅಸೆಂಬ್ಲಿ ಕರೆದು ಅಲ್ಲಿ ಚರ್ಚಿಸಿ ಆ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ. ಅದನ್ನು ನೋಡಿದಾಗ ನಮಗೆ ಭಾರತದ ಸ್ಥಿತಿನೂ ಅದೇ ರೀತಿ ತಲುಪ್ತದೆ ಅನ್ನುವ ದೃಢ ಅಚಲ ನಿರ್ಧಾರ ನಮ್ಮಲ್ಲಿದೆ. ಇವರು ಈ ಕಾಯ್ದೆಯನ್ನು ವಾಪಸ್ ತಗೋತಾರೆ. ನಾವಂತೂ ಇದು ವಾಪಸ್ ತಗೊಂಡಿಲ್ಲ, ಈ ಹೋರಾಟದಿಂದ ಹಿಂಜರಿಯುವುದಿಲ್ಲ. ಯಾಕೆಂದ್ರೆ ನಾವು ಪ್ರಕೃತಿ ಜೊತೆ ಬದುಕಿದವರು. ನಮ್ಗೆ ಯಾವುದೇ ಕಷ್ಟ ನಷ್ಟಗಳು ಬಂದರೂ ನಾವು ತಡೆಯುವಂಥ ಗಟ್ಟಿ ಶಕ್ತಿ, ಗಟ್ಟಿ ಮನಸ್ಸು ನಮ್ಮ ಹತ್ರ ಇದೆ. ಅದ್ರ ಜೊತೆಯಲ್ಲಿ ನಾವು ಈ ದೇಶದ 135 ಕೋಟಿ ಜನರಿಗೆ ಆಹಾರ ಸಾರ್ವಭೌಮತೆಯನ್ನು ಬಯಸುವವರು. ನಾವು ಯಾವುದೇ ಆದಾಯದ ನಮಗೆ ಖಾತರಿ ಇಲ್ಲದರೂ ಕೂಡ ನಾವು ನಮ್ಮ ಬಿತ್ತನೆ ಮಾಡೋದನ್ನು ಮಾಡಿಯೇ ಮಾಡ್ತೀವಿ. ನಾವು ಹೊಲದಲ್ಲಿ ದುಡಿತೀವಿ. ಅದರಲ್ಲಿ ನಮಗೆ ಹಾಕಿರೋ ಬಂಡವಾಳ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಕಾಯಕವನ್ನು ನಾವು ನಿರಂತರ ವರ್ಷದ 365 ದಿನವೂ ಬಿಸಿಲು ಮನೆ ಚಳಿ ಅನ್ನೋದೇ ಮಾಡ್ತೀವಿ. ಅದನ್ನು ಅರ್ಥ ಮಾಡ್ಕೋಬೇಕು. ಆಡಳಿತ ನಡೆಸುವಂಥ ಈ ಸರ್ಕಾರಗಳು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ದೇಶದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನು ಬಡಿದೆಬ್ಬಿಸುವಂಥ ಒಂದು ಅಂಗ ಇದ್ರೆ ಅದು ಪತ್ರಿಕಾರಂಗ. ಅದು ಇವತ್ತು ಈ ಶಾಸಕಾಂಗ ಕಾರ್ಯಾಂಗದ ಜೊತೆ ಶಾಮೀಲಾಗಿ ನಮ್ಮ ಈ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತವೆ. ರಾಷ್ಟ್ರೀಯ ಚಾನೆಲ್ಗಳು ಇದನ್ನೆಲ್ಲ ಮುಚ್ಚಿಡ್ತಾ ಇದ್ದಾವೆ. ಆದರೆ ಇಡೀ ವಿಶ್ವ ನೋಡ್ತಾ ಇದೆ. ಇವತ್ತು ಇಡೀ ವಿಶ್ವದ ಚಾನೆಲ್ಗಳು ಇದನ್ನು ನಮ್ಮನ್ನು ಪ್ರತಿಬಿಂಬಿಸ್ತವೆ, ನಮ್ಮನ್ನು ಅಭಿನಂದಿಸ್ತಾ ಇದ್ದಾವೆ. ಆದರೂ ನಮ್ಮ ದೇಶೀಯ ರಾಷ್ಟ್ರೀಯ ಚಾನೆಲ್ಗಳು ಇದನ್ನು ಮರೆಮಾಚುವಂಥ ಕೆಲಸ ಮಾಡ್ತವೆ. ಇದು ಬೇಸರದ ಸಂಗತಿ. ಇದು ನೀವು ಹೇಳಿದಾಗ ಉಲ್ಲೇಖಿಸಲೇಬೇಕಾದದ್ದು. ನ್ಯಾಷನಲ್ ಜಿಯೋಗ್ರಫಿ ಅನ್ನುವ ಮ್ಯಾಗಝಿನ್ ಈ ವಿಚಾರವಾಗಿ ಮುಖಪುಟದ ಲೇಖನವನ್ನೇ ಪ್ರಕಟಿಸಿದೆ. ಭಾರತದಲ್ಲಿ ಬಹುದೊಡ್ಡ ಚಾರಿತ್ರಿಕವಾದಂಥ ರೈತರ ಚಳವಳಿ ನಡೀತಾ ಉಂಟು, ಆದರೆ ಭಾರತದ ಮಾಧ್ಯಮಗಳು ಸುಮ್ಮನೆ ಕುಳಿತಿವೆ, ಮಲಗಿದ್ದಾರೆ. ನೋಡಿ, ಬೇರೆ ಬೇರೆ ದೇಶಗಳ ಎಲ್ಲ ಮಾಧ್ಯಮಗಳು ಇವತ್ತು ಇದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಇರುವಂತ ದೇಶ ಪ್ರೇಮಿ ಏನು ಇದು ದೃಶ್ಯ ಮಾಧ್ಯಮದವರು ಇವತ್ತು ರೈತರ ಎಷ್ಟು ಈ ದೇಶಕ್ಕೆ ಏನು ದೊಡ್ಡವಾದ ಕೊಡುಗೆಯನ್ನು ಕೊಟ್ಟಂತ ರೈತರನ್ನು ಸರ್ಕಾರ ಈ ತರ ನಡೆಸ್ತಾ ಇದೆ. ಇವರು ಅದರ ಬಗ್ಗೆ ಒಂದು ಚೂರು ಪ್ರಚಾರ ಮಾಡ್ತಾ ಇದೆ. ಇದು ಮೊನ್ನೆ ಎಸ್ ಮಾಧ್ಯಮಗಳ ಬಗ್ಗೆ ನೋಡಿ, ಮೊನ್ನೆ ನಿಮ್ಮ 9ನೇ ಸುತ್ತಿನ ಮಾತುಕತೆ ನಡೆಯುವ ಆ ದಿವಸ ಇನ್ನು ಜಿ ನ್ಯೂಸ್ನವರು ಇಡೀ ದಿವಸ ಸುದ್ದಿಗಳನ್ನು ಪ್ರಸಾರ ಮಾಡಿ ರೈತರ ಹೋರಾಟವೇ ನಕಲಿ ಅಂತ ಏನು ಪ್ರಚಾರ ಮಾಡ್ತಾ ಇದ್ರು. ಅವತ್ತು ನಿಮ್ಮ ಎಲ್ಲ ರೈತ ಸಂಘಟನೆಗಳು ಭಾರಿ ತೀವ್ರವಾಗಿ ಆಕ್ಷೇಪ ಕೂಡ ವ್ಯಕ್ತಪಡಿಸಿತ್ತು. ಎಲ್ಲ ನಿಮ್ಮ ರೈತ ಸಂಘಟನೆಗಳು ದಿಲ್ಲಿನಲ್ಲೇ ಟ್ವಿಟರ್ ಮೂಲಕ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿತ್ತು. ಸೊ ಈ ನಡುವೆ ನೀವು ಕಳೆದ ಈ ಒಂದು ವಾರದ ಬೆಳವಣಿಗೆಯನ್ನು ನೋಡಿದರೆ ರಿಪಬ್ಲಿಕ್ ಟಿವಿ ಮತ್ತು ಅರ್ನಬ್ ಗೋಸ್ವಾಮಿ ಅವರ ಏನು ಪುಲ್ವಾಮಾ ದಾಳಿಯ ಅನ್ನು ಮೊದಲೇ ಅವರಿಗೆ ಗೊತ್ತಿತ್ತು. ಆಮೇಲೆ ಏನು ಅಲ್ಲಿ ಹುತಾತ್ಮರಾಗ್ತಾರೆ, ಇವರು ಸಂಭ್ರಮ ಪಡ್ತಾರೆ. ಇವೆಲ್ಲವನ್ನು ಅವರ ವಾಟ್ಸಪ್ ಚಾಟ್ಗಳೇ ಇವತ್ತು ಬಹಿರಂಗ ಪುಟದ ವಾಟ್ಸಪ್ ಚಾಟ್ ಇದೆ. ಇಲ್ಲ 3,000 ಪುಟಗಳ 3,000 ಮೊದಲ ಕಂತಿನಲ್ಲಿ 500 ಪುಟಗಳನ್ನು ಮಾತ್ರ ಇವರು ಏನು ಪೊಲೀಸರು ತೋರಿಸಿದ್ದಾರೆ ಅಥವಾ ಬಿಡುಗಡೆ ಮಾಡಿದ್ದಾರೆ. 3,000 ಪುಟಗಳ ವಾಟ್ಸಪ್ ಚಾಟ್ ಇದೆ. ಸೊ ದೇಶ ಪ್ರೇಮಿಗಳು ಅಂತ ಹೇಳ್ತಾರೆ, ನಾವು ದೇಶದ ಬಗ್ಗೆನೇ ಮಾತಾಡೋದು ಅಂತ ಹೇಳ್ತಾರೆ. ಬಟ್ ಈ ರೀತಿಯ ಕೆಲಸಗಳನ್ನು ನಮ್ಮ ಮಾಧ್ಯಮಗಳು ಮಾಡ್ತಾ ಉಂಟು. ನೀವು ಹೇಳಿದಾಗ ಏನು ರೈತರ ಪರವಾಗಿ ನಿಲ್ಲದೇ ಇದ್ರೂ ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ಈ ಒಂದು ಹೋರಾಟದ 2 ಮಗ್ಗಲುಗಳನ್ನಾದರೂ ಅರ್ನಬ್ ಗೋಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಸ್ವರ ಭಾರತ್ ಪೂಜ್ತಾ ಹೇ ಭಾರತ್ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರೀಯ ಮುಖಂಡರುಗಳಿಗೆ ಚರ್ಚೆಗೆ ಇರುವ ಫಸ್ಟ್ ಪೂಜ್ತಾ ಹೇ ಭಾರತ್ ಅಂತ. ಭಾರತ ನಮ್ಗೆ ಕೇಳ್ತಾ ಇದೆ. ನೇಷನ್ ವಾಂಟ್ ಟು ನೋ ಅಂತ. ಇವತ್ತು ಇವರು ಯಾವ ತರ ನಡ್ಕೊಳ್ತಾ ಇದ್ದಾರೆ, ಯಾವ ತರ ಏನು ಭದ್ರತೆ ರಕ್ಷಣೆ ವಿಚಾರದಲ್ಲಿ ಇಷ್ಟು ದೊಡ್ಡ ಏನು ಕಾನೂನು ಇದು ಇರುವ ಇಂಟೆಲಿಜೆನ್ಸ್ ಎಲ್ಲ ಇರುವಾಗ ಈ ತರ ಒಂದು ಮೆಸೇಜ್ಗಳು ಒಬ್ಬ ಕಾರ್ಯಕರ್ತ ಇವನಿಗೆ ಪತ್ರಕರ್ತರಿಗೆ ಹೋಗ್ತದೆ ಅಂತಾದ್ರೆ ಏನ್ ಮಾಡ್ತಾ ಇದೆ ಇವತ್ತು ಏನು
ಇಲಾಖೆಗಳು ಏನ್ ಮಾಡ್ತಾ ಇದ್ದಾವೆ? ಹೌದು, ಭದ್ರತೆ ವಿಚಾರ ಯಾಕಂತ ಹೇಳಿದ್ರೆ ಪುಲ್ವಾಮಾ ದಾಳಿ ಇರ್ಬೋದು, ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಡಿಫೆನ್ಸ್ ನಾಳೆ ನಾಡಿದ್ದ ಏನೋ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅನ್ನೋದು ಇವರು ಮೊದಲೇ ಮಾಹಿತಿಗಳನ್ನು ಪಡ್ಕೊಳ್ತಾರೆ, ಅದನ್ನು ಶೇರ್ ಮಾಡ್ತಾರೆ, ವಾಟ್ಸಪ್ ಚಾಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್, ಅದು ಯಾವುದು ಕೂಡ ಒಂದು ಸೇಫ್ ಆದ ಮಾಧ್ಯಮ ಅಲ್ಲ. ಯಾರು ಕೂಡ ಆಕ್ಟ್ ಮಾಡಬಹುದು ಅಥವಾ ಅದರ ಮೂಲ ಸರ್ವರ್ ಎಲ್ಲಿದೆ ಅಲ್ಲಿ ಅದನ್ನು ನೋಡ್ಲಿಕ್ಕೆ ಆಗುತ್ತೆ. ನೀವು ಭದ್ರತೆಗೆ ಸಂಬಂಧಪಟ್ಟ ವಿಚಾರಗಳನ್ನು, ಡಿಫೆನ್ಸ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ಯಾರೋ ಥರ್ಡ್ ಪರ್ಸನ್ ಅದನ್ನು ಚರ್ಚೆ ಮಾಡಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ನಾಳೆ ಅದು ಪಾಕಿಸ್ತಾನಕ್ಕೂ ಗೊತ್ತಾಗ್ಬೋದು, ಬೇರೆ ದೇಶಕ್ಕೂ ಗೊತ್ತಾಗ್ಬೋದು. ಸೊ ಎಲ್ಲಾ ದೇಶಗಳ ವಿಜಿಲೆನ್ಸ್ನವರು ಖಂಡಿತವಾಗಿ ದೊಡ್ಡ ಮಟ್ಟದ ಇದು ದೇಶದ್ರೋಹದ ಒಂದು ಇದು ಆರೋಪ, ಇದು ಕೆಲಸ ಇದು. ಇದನ್ನು ಇವರು ಇದರ ಬಗ್ಗೆ ತನಿಖೆ ಮಾಡಬೇಕು. ಇವತ್ತಿನವರೆಗೆ ಇವರು ತನಿಖೆ ಮಾಡ್ತಾ ಇಲ್ಲ. ಅದು ಕೂಡ ಮುಂದಿನ ದಿನಗಳಲ್ಲಿ ಮುಚ್ಚಿ ಹಾಕುವಂತ ಕೆಲಸ ಆಗುತ್ತೆ. ರೈತರು ಅವರ ಹೊಟ್ಟೆಪಾಡಿಗೋಸ್ಕರ ಅವರ ಹೊಟ್ಟೆಗೆ ಹೊಡೆಯಬೇಡಿ ಅಂತ ರಸ್ತೆಗೆ ಬಂದ್ರೆ ನಮ್ಗೆ ಹಣೆಪಟ್ಟಿ ಕಟ್ತಾರೆ. ಹೌದು, ಖಾಲಿಸ್ತಾನಿಗಳು, ಪಾಕಿಸ್ತಾನಿಗಳು, ನಕ್ಸಲೀಯರು, ಕಾಂಗ್ರೆಸ್ಸಿಗರು ಅಕ್ಕಿ ಜ್ವರವನ್ನು ಹರಡಿಸ್ತಾರೆ ಅಂತ ಹೇಳ್ತಾರೆ. ಟ್ರಾಫಿಕ್, ಹೌದು, ದಿಲ್ಲಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ. ಎಸ್ ಇದು ಕೊನೆಯದಾಗಿ ಪ್ರೇಮನಾಥ್ ಶೆಟ್ಟಿ ಅವರೇ, ಈಗ ಜಿಲ್ಲೆಯಲ್ಲಿ ಈಗಾಗಲೇ ಇದು ಓಸ್ವಾಲ್ಡ್ ಅವರು ಕೂಡ ಹೇಳಿದರು ಯಾವ ರೀತಿಯ ಸಂಘಟನೆಗಳು ನಡೀತಾ ಉಂಟು ನಾಡಿದ್ದಿನ ನಿಮ್ಮ ಚಳವಳಿ ಹೋರಾಟಕ್ಕೆ ಬೆಂಬಲವಾಗಿ. ನಾವು ಇವತ್ತು ಸಾಯಂಕಾಲ 4 ಗಂಟೆಗೆ ಬಂಟ್ವಾಳ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಬಂದ್ವಿ. 22ನೇ ತಾರೀಕು ನಾವು ಬಂಟ್ವಾಳದ ಮಿನಿ ವಿಧಾನಸೌಧ ಎದುರುಗಡೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 10:30ಯಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಅಲ್ಲೂ ಸುಮಾರು ನಾವು ಒಂದು 500 ಜನ ಸೇರೋರಿದ್ದೀವಿ. ಎಲ್ಲ ನಮ್ಮ ಐಕ್ಯ ಹೋರಾಟ ಸಮಿತಿ ಇದೆ, ದಲಿತ, ಕಾರ್ಮಿಕ ಹಾಗೂ ರೈತಪರ ಸಮಾನ ಮನಸ್ಕರೆಲ್ಲ ಸೇರಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ನಾಡ್ದು 26ನೇ ತಾರೀಕು ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ ನಾವು DC ಕಚೇರಿಯಿಂದ ಒಂದು ಪಥಸಂಚಲನ, ರೈತ ಪಥಸಂಚಲನ, ಪರ್ಯಾಯ ಪಥಸಂಚಲನವನ್ನು ಹಮ್ಮಿಕೊಂಡಿದ್ದೀವಿ. ಅದು ಕೂಡ ಯಶಸ್ವಿಯಾಗಿ ಇಲ್ಲಿ ನಡೀತದೆ. ಶಾಂತಿಯುತವಾಗಿ ನಾವು ಯಾವುದೇ ಈ ನೆಲದ ಕಾನೂನನ್ನು ನಾವು ಪಾಲಿಸ್ತೀವಿ. ಈ ನೆಲದ ಕಾನೂನಿಗೆ ಯಾವುದೂ ಧಕ್ಕೆ ಬರದ ರೀತಿಯಲ್ಲಿ, ಸಾರ್ವಜನಿಕರಿಗೆ ಯಾವುದೇ ಅನ್ಯಾಯವಾಗದ ರೀತಿಯಲ್ಲಿ ನಾವು ಶಾಂತಿಯುತವಾಗಿ ಈ ನಮ್ಮ ಪಥಸಂಚಲನ, ಪರ್ಯಾಯ ಪಥಸಂಚಲನ ನಡೀತದೆ. ಇದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರುವುದಿಲ್ಲ, ಯಶಸ್ವಿಯಾಗಿ ಪೂರೈಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಓಕೆ, ನಾವು ಈ ಒಂದು ಸಂವಾದವನ್ನು ಅಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂತ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೇಳಿ. ಈ ಜಿಲ್ಲೆಯ ಇಂಥ ಜಲವಂತ ಸಮಸ್ಯೆಗಳು ಇರುವ ಕಾಲದಲ್ಲೂ ಸತತವಾಗಿ ಇವತ್ತು 10 ದಿನಗಳ ಕಾಲ ನಮ್ಮನ್ನು ಕೂರಿಸಿ ಈ ಚಾನೆಲ್ ನಮಗೆ ರೈತ ಪರ ಇದೆ ಅನ್ನುವುದಕ್ಕೆ ಮಾದರಿಯಾಗಿ ತೋರಿಸಿದ್ರಿ. ನೀವು ನಿರೂಪಕರಾಗಿ ತಾವು ಕೂಡ ನಮಗೆ ತುಂಬಾ ಹುಮ್ಮಸ್ಸು ಆಮೇಲೆ ಹುರುಪನ್ನು ತುಂಬಿದಿರಿ. ಈ ಜಿಲ್ಲೆಯಲ್ಲಿ ಹೋರಾಟ ಮಾಡಲಿಕ್ಕೆ ನೀವು ನಮಗೆ ಸ್ಫೂರ್ತಿಯಾಗಿದ್ದೀರಿ. ಹಾಗೂ ನಿಮ್ಮ ಮಾಧ್ಯಮದ ಚೇರ್ಮನ್ಗೂ ನಾನು ಅಭಿನಂದನೆ ಸಲ್ಲಿಕೆ, ಲಕ್ಷ್ಮಣ್ ಕುಂದರ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ನಮ್ಮ ಈ ದಕ್ಷಿಣ ಕನ್ನಡದ ಈ ಕರಾವಳಿಯ ಚಾನಲ್ ಅಲ್ಲಿ ಯಾರು ಕೂಡ ನಮ್ಮನ್ನು ರೈತರನ್ನು ಕುರ್ಸಿಗೆ ರೆಡಿ ಇಲ್ಲ. ನಮ್ಮನ್ನು ಏನೋ 2ನೇ ದರ್ಜೆ ಪ್ರಜೆಗಳಂತ ಅವ್ರಿಗೆ ಕಡೆಗಣಿಸ್ತಾರೆ ಏನೋ. ಆದರೆ ತಾವು ನಮಗೆ ಗೌರವಪೂರ್ವಕವಾಗಿ 10 ಸರಿ ಇಲ್ಲಿ ಪ್ರತಿ ಬಾರಿ ಮಾತುಕತೆಗೂ ನಮ್ಮನ್ನು ಕೂರಿಸಿ ನಮಗೆ ಗೌರವಿಸಿದ್ದೀರಿ. ಆಮೇಲೆ ನಮ್ಮ ಪರವಾಗಿ ಇದೀವಿ ಅನ್ನುವಂತ ನಮಗೆ ಉರುಪನ್ನು ತುಂಬಿದ್ದೀರಿ. ತಮಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೀನಿ. ನಾವು ಯಾವತ್ತೂ ಸತ್ಯದ ಪರ, ನಾವು ನ್ಯಾಯದ ಪರ, ಸಾಮರಸ್ಯದ ಪರ ಇರ್ತೇವೆ. ಇದು ನಮ್ಮ ನಿಲುವು ಮತ್ತೆ ನಮ್ಮ ಧರ್ಮ. ಅದು ನಮ್ಮ ಧರ್ಮ. ಮಾಧ್ಯಮವಾಗಿ ನಾವು ಮಾಡಬೇಕಾದ ಕೆಲಸಗಳು ಯಾವುದೇ ಜನಪರ ಚಳವಳಿ, ಯಾವುದೇ ಪಕ್ಷದವರದ್ದು ಜನಪರ ಚಳವಳಿ ಇರಬಹುದು, ಅದನ್ನು ಅಪಹಾಸ್ಯ ಮಾಡುವಂಥ ಕೆಲಸವನ್ನು ನಾವಂತೂ ಯಾವತ್ತೂ ಮಾಡುವುದಿಲ್ಲ. ಮತ್ತೆ ಸಂವಿಧಾನಿಕ ಮೌಲ್ಯವನ್ನು ಅದಕ್ಕೆ ನಡೆಯುವಂಥ ಯಾವುದೇ ಪ್ರತಿಭಟನೆ, ಯಾವುದೇ ಮೆರವಣಿಗೆ, ಯಾವುದೇ ಚಳವಳಿ ಇರಬಹುದು, ಅದನ್ನು ಪ್ರಚಾರ ಮಾಡುವಂಥದ್ದು ಅದು ಮಾಧ್ಯಮಗಳ ಕರ್ತವ್ಯ. ಮತ್ತೆ ಇಂಥ ಸುದೀರ್ಘವಾದ ಚಳವಳಿ ನಡೀತಾ ಇರುವ ಸಂದರ್ಭದಲ್ಲಿ ಅದರ ಬಗ್ಗೆ ಪದೇ ಪದೇ ಮಾತನಾಡುವುದು ಕೂಡ ಮಾಧ್ಯಮದ ಕರ್ತವ್ಯ. ಸೊ ಇವನ್ ಮಾಧ್ಯಮಗಳೇ ಮಾಡಿದಂತ TRP ಹುಚ್ಚಿಗಾಗಿ ಮಾಡುವಂತ ಗಿಮಿಕ್ಗಳಿದಾವಲ್ಲ, ಅದನ್ನು ನಾವು ಯಾವತ್ತೂ ಖಂಡಿಸ್ತೇವೆ. ಅಂತ ಸಂದರ್ಭದಲ್ಲಿ ಕೂಡ ನಾವು ಇಲ್ಲಿ ಮಾತಾಡ್ತೇವೆ. ಇಂಥ ಪತ್ರಗಾರಿಕೆ ನಡೀತಾ ಇಲ್ಲ. ನಿಮ್ಗೆ ಗೊತ್ತಿದೆ ಗೋಧಿ ಮೀಡಿಯಾಗಳು ಏನೆಲ್ಲ ಪ್ರಚಾರ ಮಾಡ್ತಾರೆ, ಯಾರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಈ ದೇಶದ ಎಲ್ಲರೂ ಹೇಳುವಂಥದ್ದು ನಮಗೆ ನಾವೇ ಮಾಧ್ಯಮ ಅಂತ. ಇವತ್ತು ಯಾರು ನಿಮ್ಮನ್ನು ಮಾತನಾಡಿಸುವುದಿಲ್ಲ, ಯಾರು ನಿಮ್ಮನ್ನು ತೋರಿಸುವುದಿಲ್ಲ ಅಂತ ಹೇಳಿದ್ರೆ ನಾವು ಬೇಸರ ಪಡಿಸಬೇಕಾಗಿಲ್ಲ. ಅಥವಾ 15 ವರ್ಷಗಳ ಹಿಂದಿನ ತರ ಇಲ್ಲ ಇವತ್ತಿನ ಕಾಲ, ಇವತ್ತಿನ ಪರಿಸ್ಥಿತಿ. ನಾವೇ ನಮ್ಮ ಮಾಧ್ಯಮಗಳನ್ನು ಸೃಷ್ಟಿಸಿಕೊಳ್ಳಿಕ್ಕೆ, ಮಾಡಿಕೊಳ್ಳಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಹೋರಾಟಗಳನ್ನು, ಜನಪರ
ಸಂಘಟನೆಗಳನ್ನು ಜನಪರ ಚಳವಳಿಯನ್ನು ಅಪಹಾಸ್ಯ ಮಾಡಿದರೂ ಕೂಡ ಅಲ್ಲಿ ಇರುವಂತದ್ದು ಸ್ಪೇಸ್ ಇದೆ ಅಲ್ವಾ. ನೀವು ನಿಮ್ಮ ಚಳವಳಿಯನ್ನು, ನಿಮ್ಮ ಹೋರಾಟವನ್ನು, ನಿಮ್ಮ ಬದ್ಧತೆಯನ್ನು ನಿಮ್ಮ ನಡುವೆ ಪ್ರಚಾರ ಮಾಡಲಿಕ್ಕೆ, ಮತ್ತೆ ನೀವು ಮಾಡುವಂತ ಪ್ರಚಾರ ಅದು ನಿಮ್ಮನ್ನು ದಾಟಿಕೊಡೋದು ವಿಶ್ವವ್ಯಾಪಿಯಾಗಿ ಸ್ಪ್ರೆಡ್ ಆಗುತ್ತೆ. ಖಂಡಿತ ಅಲ್ಲ, ಇವತ್ತು ನಾವು ರೈತರ ಮುಖಂಡರೆಲ್ಲ ಸೇರಿ ಕಿಸಾನ್ ಭಾರತೀಯ ಕಿಸಾನ್ ಮೋರ್ಚಾ ಅಂತ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಟಿವಿ ಚಾನಲ್ ಅನ್ನು ಮಾಡಿದ್ದಾರೆ. ನಮ್ಮ ಅದಕ್ಕೆ ಎಷ್ಟೋ ಕೋಟಿ ವ್ಯೂವರ್ಸ್ ಇದ್ದಾರೆ. ಎಸ್ ನಾವು ನಮ್ಮ ಧರ್ಮ, ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ. ನಿಮ್ಮ ಅಭಿನಂದನೆಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರು, ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.